I want everybody, so show some energy. Hi. Yeah, here. And I feel ಯಾವಾಗಲೂ ಗ್ಲಾಮರಸ್ ಆಗಿರೋದು ಎಲ್ರಿಗೂ ಇಷ್ಟ ಅಂತ ಹೇಳ್ತಾರೆ. ಎವ್ರಿಬಡಿ ಲವ್ ದಿ ಸ್ಟೈಲ್ ಅಂಡ್ ದ ಲುಕ್ ಅಂಡ್ ದ ವೇ ದೇ ಪ್ರೆಸೆಂಟ್ ದೇರ್ ಸೆಲ್ಫ್ ಎವ್ರಿ ಟೈಮ್ ವೆರ್ ಎವರ್ ದೇ ಗೋ. ಇಟ್ಸ್ ಲೈಕ್ ಅ ಸ್ಟೈಲ್ ಈಸ್ ಲೈಕ್ ಅ ಮೆನು ಅಂತೆ, ಒಂದು ಫುಡ್ ಮೆನು ಇದ್ದಾಗೆ. ಯು ಶುಡ್ ನಾಟ್ ಸ್ಟಿಕ್ ಆನ್ ಟು ದ ಸೇಮ್ ಥಿಂಗ್, ಸೇಮ್ ಆರ್ಡರ್. ಡೈಲಿ ದಾಲ್ ಚಾವಲ್ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ? ಸೊ ದ ಲುಕ್ ವೈಸ್ ಅಂಡ್ ದ ಸ್ಟೈಲ್ ವೈಸ್ ಅಂಡ್ ದ ಬ್ಯೂಟಿ ವೈಸ್ ಆಲ್ವೇಸ್ ಇಟ್ ಶುಡ್ ಎನ್ರಿಚ್ ಇನ್ ಅ ಡಿಫರೆಂಟ್ ವೇ. So I think for that in Mangalore or in the entire coastal Karnataka, I believe and I know that from the past that is 27 years, that is Chetana's beauty launch has made a remarkable and an incredible achievement in the field of style, look and makeover. And I think today is such a wonderful day where you are getting a opportunity to get guided from the sole proprietor, the sole pillar behind the success of Chetana's beauty launch, that is by Chetana madam. So first, before I start the event, let us give a big round of applause for such a wonderful initiated event and a warm welcome to Mrs. Chetana madam. ಒಂದು ಜೋರಾದ ಚಪ್ಪಾಳೆ ಕೊಡುವ ಅವರಿಗೆ. Come on. Yes. The way she gives that communication, the way she gives the technicality throughout the training, or might be the customers, whoever comes into the Chetana's beauty launch, always it is a next level thing. So I think today we all are here for the certification day. ಸೊ ಎಲ್ಲರೂ ಕೂಡ, ನನಗೂ ಕೂಡ ನನ್ನ ಕೈಯಿಂದ, ನನ್ನ ಕೈಯಲ್ಲಿರುವಂತಹ ಒಂದು ಟ್ಯಾಲೆಂಟ್ನ ಮುಖಾಂತರ ಇನ್ನೊಬ್ಬರನ್ನು ಇನ್ನಷ್ಟು ಸುಂದರವಾಗಿಸ್ಬೇಕು ಹೇಳುವಂತಹ ಒಂದು ನಿಟ್ಟಿನಲ್ಲಿ ನೀವು ಕೂಡ ಚೇತನಾಸ್ ಬ್ಯೂಟಿ ಲಾಂಚ್ಗೆ ಸೇರಿ ಅವರಿಂದ ಟ್ರೈನಿಂಗ್ ತಗೊಂಡು ಇವತ್ತು ನಿಮ್ಮನ್ನು ನೀವು ಎಕ್ಸೆಲ್ ಆಗಿದ್ದೀರಂತ ತೋರ್ಪಡಿಸಲಿಕ್ಕೆ ದೆಸ್ ಆಫ್ ಕೋರ್ಸ್ ವಿತ್ ದ ಸರ್ಟಿಫಿಕೇಶನ್ಸ್ ಟುಡೇ ಆಲ್ ವಿ ಆರ್ ಗ್ಯಾದರ್ಡ್ ಹಿಯರ್. So of course Chetana's beauty launch ಬಗ್ಗೆ ನಾನು ಜಾಸ್ತಿ ಹೇಳಬೇಕಂತಿಲ್ಲ, but again I want to highlight some remarkable and tremendous things about the Chetana's beauty launch. That is of course a brand that is embodies the dedication, passion and an unparalleled service. So when it comes to the passion and the unparalleled service, I think Chetana's beauty launch has succeeded to that level. With 27 years of experience in the beauty industry and having traversed various countries, Chetana now proudly opened a brand new saloon, that is a unisex saloon for the men and the women in Bypass Road, Mangalore. That is the 3rd floor, Kankanadi, and wherever we are sitting right here, that's of course the Chetana's beauty launch saloon with the concept of a family saloon. ನೀವು ನೋಡಿರ್ಬೋದು. ಸೊ ಡೆಫಿನೆಟ್ಲಿ ಯಾರೆಲ್ಲ ಲೈವ್ ವಾಚ್ ಮಾಡ್ತಾ ಇದ್ದಾರೆ, ದಿಸ್ ಎಸ್ಪೆಷಲಿ ಫಾರ್ ಯು. ಫ್ಯಾಮಿಲಿ ಜೊತೆಗೆ ನಿಮಗೆ ಒಂದು ವಂಡರ್ಫುಲ್ ಆದಂತಹ ಕಾನ್ಸೆಪ್ಟ್ ಇಟ್ಕೊಂಡು ಜೊತೆಗೆ ಆ ಒಂದು ಫ್ರೆಂಡ್ಲಿ ಸರ್ವಿಸ್ ಕೊಡುವಂತಹ ಒಂದು ಸೆಲೂನ್ ಬೇಕಂತ ಹೇಳಿದ್ರೆ, ದಿಸ್ ಇಸ್ ಅ ಒನ್ ಸ್ಟಾಪ್ ಡೆಸ್ಟಿನೇಷನ್, ದಟ್ ಇಸ್ ಚೇತನಾಸ್ ಬ್ಯೂಟಿ ಲಾಂಚ್ ವಿಚ್ ಇಸ್ ಲೊಕೇಟೆಡ್ ಇನ್ ಕಂಕನಾಡಿ, ಹಾರ್ಟ್ ಆಫ್ ದಿ ಸಿಟಿಯಲ್ಲೇ ಇದೆ. ಸೊ ಒಮ್ಮೆ ಬಂದು ನೀವು ವಿಸಿಟ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಇವತ್ತು ಅವರ ಬಗ್ಗೆ, ಅವರ ಒಂದು ಟ್ರೈನಿಂಗ್ ಸೆಷನ್ ಅನ್ನು ಪಡ್ಕೊಂಡಂತಹ ಎಲ್ಲ ಟ್ರೈನೀಸ್ಗಳಿಗೆ ಸರ್ಟಿಫಿಕೇಶನ್ ಡೇ ಆಗಿರುತ್ತೆ. ಜೊತೆಗೆ ಚೇತನಾಸ್ ಎಜುಕೇಶನ್ ಫೌಂಡೇಶನ್ ಬೇರೆ ಇದೆ. ಇಟ್ ಇಸ್ ಬಿಲ್ಟ್ ಅಪ್ ವಿತ್ ದ ಎಜುಕೇಶನ್ ಫೌಂಡೇಶನ್ ಅಂಡ್ ಥ್ರೂ ದಟ್ ಫೌಂಡೇಶನ್ offering a comprehensive range of courses from A to Z ಅಂತ ಹೇಳಿದ್ರೆ ಎಲ್ಲವೂ ಬಂತು. ಅದು ನಮ್ಮ ಕೈ ಕಾಲ್ನ ಉಗುರಿಂದ ಹಿಡಿದು ತಲೆಯ ಕೂದಲ್ನ ತುದಿವರೆಗೂ ಕೂಡ ಯಾವ ರೀತಿ ಇರಬೇಕು, ಅದು ಇಲ್ಲಿ ಈ ತರ ಇರಬೇಕು ಅಂತ ಹೇಳುವಂತಹ ಸೆಗ್ಮೆಂಟೇಶನ್ ಜೊತೆಗೆ ಟ್ರೈನಿಂಗ್ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಅಂಡ್ ಡೆಫಿನೆಟ್ಲಿ ಚೇತನ ಸ್ಪೆಷಲೈಸಸ್ ಇನ್ ದ ಬ್ಯೂಟಿ ಕಾಸ್ಮೆಟಾಲಜಿ. ಅಂಡ್ ಐ ಥಿಂಕ್ ಅಂಡ್ ಐ ಹರ್ಡ್ ಅಂಡ್ ವೆನ್ ಐ ಹ್ಯಾವ್ ಡನ್ ದಿ ಪರ್ಸನಲ್ ಇಂಟರ್ವ್ಯೂ ಆಫ್ ದ ಚೇತನಾ ಮೇಡಮ್ ಲಾಸ್ಟ್ ಟೈಮ್ ಕೂಡ ಗೊತ್ತಾಯ್ತು, ಫಾರ್ ದ ಫಸ್ಟ್ ಟೈಮ್ ಬ್ಯೂಟಿ ಕಾಸ್ಮೆಟಾಲಜಿ ಏನಿದೆ ಅದನ್ನು ಆಪ್ಟ್ ಮಾಡಿ, ಡಿಸೈನ್ ಮಾಡಿ, ಎಕ್ಸಿಕ್ಯೂಟ್ ಮಾಡಿ ಸಕ್ಸೀಡ್ ಆದಂತಹ ಒನ್ ಅಂಡ್ ಓನ್ಲಿ ಸೋಲ್ ವುಮೆನ್ ಅಂತ ಹೇಳ್ಬೋದು. ಸೊ ಒಂದು ಜೋರಾದ ಚಪ್ಪಾಳೆ ಅವರ ಈ ಒಂದು ಅಚೀವ್ಮೆಂಟ್ಗೆ ನಾವೆಲ್ಲರೂ ಕೊಡಬೇಕಾಗತ್ತೆ. ಅಂಡ್ ಕಂಟಿನ್ಯೂಸ್ಲಿ ವಿತ್ ದ ನ್ಯೂ ಟ್ರೆಂಡ್ ಇನ್ ದ ಇಂಡಸ್ಟ್ರಿ, ಸೊ ಮೇಕಪ್ ಎಲ್ಲರೂ ಮಾಡ್ತಾರೆ ಅಲ್ವಾ? ಡೆಫಿನೆಟ್ಲಿ ಎವ್ರಿಬಡಿ ಡಸ್ ದ ಮೇಕಪ್ ಅಂಡ್ ದಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಆರ್ಟ್ ಅಂತ ಹೇಳ್ತಾರೆ. ಒಬ್ಬರನ್ನು ಇನ್ನಷ್ಟು ಸ್ಟೈಲಿಶ್ ಆಗಿ ಲುಕ್ ವೈಸ್ ಎನ್ರಿಚ್ ಮಾಡೋದು ದಟ್ ಎವ್ರಿಬಡಿಗೆ ಅದು ಸಾಧ್ಯ ಇಲ್ಲ. ಹೇಗೆ ಕುಕಿಂಗ್ ಇಸ್ ಸಮಥಿಂಗ್ ಡಿಫ್ರೆಂಟ್, ಡಾನ್ಸ್ ಇಸ್ ಸಮಥಿಂಗ್ ಡಿಫ್ರೆಂಟ್, ಆರ್ ಆಕ್ಟಿಂಗ್ ಇಸ್ ಸಮಥಿಂಗ್ ಡಿಫ್ರೆಂಟ್. Behind this, everybody, being an actor, being an anchor, being a model, even everybody's ಅದರ ಹಿಂದೆ ತೆರೆಮರೆಯಲ್ಲಿ ಹಿಂದೆ ಕೆಲಸ ಮಾಡುವವರು ಇವರಾಗಿರ್ತಾರೆ. ಸೊ ಹಾಗಿರುವಾಗ ಇವರ ಇಷ್ಟೊಂದು ಸುಂದರವಾದಂತಹ ಚೇತನಾಸ್ ಬ್ಯೂಟಿ ಲಾಂಚ್ ಏನಿದೆ ಇವತ್ತು ಸರ್ಟಿಫಿಕೇಶನ್ ಡೇ ಅನ್ನಿಟ್ಟಿದೆ. ಅಂಡ್ ಐ ಎಕ್ಸ್ಟೆಂಡ್ ಈಚ್ ಅಂಡ್ ಎವ್ರಿ ಒನ್ ಅ ವಾರ್ಮ್ ವೆಲ್ಕಮ್ ಫಾರ್ ದಿಸ್ ಬ್ಯೂಟಿಫುಲ್ ಡೇ. ಲೆಟ್ಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಕಮ್ ಆನ್. Yes. And it's an immense pleasure. Definitely we having a formal welcome and everything, but before that, on this note,
ಸೊ ಸ್ಟೈಲ್ ಅಂತ ಹೇಳಿದಾಗ ನಮ್ಮ ಜೊತೆಗೆ ಆ ಸ್ಟೈಲಿಗೆ ಎನ್ರಿಚ್ ಕೊಡುವಂತಹ ಇಬ್ರು ಗೆಸ್ಟ್ಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಅಂಡ್ ಐ ಟೇಕ್ ದಿಸ್ ಪ್ರಿವಿಲೇಜ್ ಟು ವೆಲ್ಕಮ್ ದೆಮ್. ದಟ್ ಇಸ್ ಒನ್ ಇಸ್ ಮಿಸ್ ಗಾನಾ ಭಟ್ and also one more is Mrs. Nidhi madam. We are very happy to have you here. Definitely ಅವರ ಬಗ್ಗೆ ಇಂಟ್ರೋ ನಾನು ಆಮೇಲೆ ಕೊಡ್ತೇನೆ, ಬಟ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ. ತಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವಾರ್ಮ್ ವೆಲ್ಕಮ್ ಟು ಬೋತ್ ಆಫ್ ಯು. ಲೆಟ್ಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ದೆಮ್ ಆಸ್ ವೆಲ್. ಸೊ ಆಲ್ವೇಸ್ ಏನ್ ಕೆಲಸ ಮಾಡಿದ್ರು ಕೂಡ ವೆನ್ ಎವರ್ ವಿ ಆರ್ ಎಟ್ ದ ಬ್ಯಾಕ್ ಸ್ಟೇಜ್, ವಿ ನೋ ವಿ ವರ್ಕ್ ಇನ್ ದ ಸೇಮ್ ಇಂಡಸ್ಟ್ರಿ, ಇನ್ ಟು ದ ಫ್ಯಾಷನ್ ಆರ್ ಮಾಡಲಿಂಗ್ ಆರ್ ಮೈಟ್ ಬಿ ಇನ್ ಟು ದಿ ಹೋಸ್ಟಿಂಗ್. ಬ್ಯಾಕ್ ಸ್ಟೇಜ್ ಏನಿರುತ್ತೆ, ಏನ್ ಕೆಲಸ ಮಾಡಿದ್ರು ಕೂಡ ಫಸ್ಟ್ ಆರ್ ರಿಗಾರ್ಡ್ಸ್ and our gratitude towards our beloved God. So his blessing is enriches everything for the success. ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯ ಭವಬಂಧನದೊಳು ಸಿಲುಕಿದೆ ನಮ್ಮ ಭವಬಂಧನದೊಳು ಸಿಲುಕಿದೆ ನಮ್ಮ ಮೋಕ್ಷದಿ ಪೊರೆಯೋ ಹೇ ದೇವಾ ಮೋಕ್ಷದಿ ಪೊರೆಯೋ ಹೇ ದೇವಾ ನಿರುತದಿ ಕಾಯೋ ಪಾರ್ವತಿ ತನಯ. Okay, thank you so much to Niriksha and Divya. Well, ladies and gentlemen, thank you for taking us into the prayerful atmosphere. And well, it always says that Atiti Devo Bhava anta ಹೇಳ್ತಾರೆ. And when it comes to the welcoming things, Chaitana's beauty launch, and they have launched with the unisex salon for the men and the women and the entire family. So ನಿಮ್ಮ ಫ್ಯಾಮಿಲಿಯಲ್ಲಿ ಡೆಫಿನೆಟ್ಲಿ ಅಮ್ಮ ಅಪ್ಪ ಜೊತೆಗೆ ಮಕ್ಕಳು ಇದಾರ ಅಂತ ಹೇಳಿದ್ರೆ the entire family they can visit towards to the saloon and they can take the service from them. And whenever, even personally, whenever I visited to Chaitana's beauty launch, the dedicated staff with the smiling face, they always gave that immense welcome to all the customers. So that is the plus point ಅವರ ಒಂದು ಸೆಲೂನ್ ಬಗ್ಗೆ ಅಂತ ಹೇಳ್ಬೋದು. ಜೊತೆಗೆ ಇವತ್ತಿನ ಈ ಸರ್ಟಿಫಿಕೇಶನ್ ಡೇಗೆ ಸ್ಟಿಲ್ ವಿ ಹ್ಯಾವ್ a person to welcome everybody, especially our esteemed guest, that is Ms. Bhavana with us to welcome everybody. So let's put our hands together and welcome Bhavana. Yes, ಅವರ ನಗುವೆ ನೋಡುವಾಗಲೇ ಗೊತ್ತಾಗುತ್ತೆ, ನಮಗೂ ಖುಷಿ ಆಗುತ್ತೆ. And with that beautiful smile, I extend to you to welcome everybody. Your presence here today makes this occasion truly special, and I extend my heartfelt gratitude to each and every one of you. It gives me immense pleasure to introduce our distinguished chief guests for today's ceremony, Ms. Gana Bhatt and Mrs. Nidhi Rao. Ms. Gana Bhatt, an actress, a model, an engineer, an entrepreneur, is the epitome of success, having founded a globally recognized clothing brand. We are honored to have you with us today, Ms. Gana Bhatt. I kindly request Ms. Neeta and Ms. Bhavya to escort Ms. Gana Bhatt and present her with a rose. Well, ladies and gentlemen, let's give a big round of applause and welcome Ms. Gana Bhatt for this wonderful event right here. In the realm of makeup, especially bridal makeup, the choice of flowers holds a significant importance. We are fortunate to have Mrs. Nidhi Rao, a talented and creative floral designer who owns the esteemed company Flora Art. On behalf of Ms. Chetna and the entire team, we extend a warm welcome to you, Mrs. Nidhi Rao. I kindly request Ms. Swati and Ms. Deepika to kindly escort her and present her with the rose. Well, ladies and gentlemen, let's welcome Mrs. Nidhi V. Rao. ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. I would also like to extend a warm welcome to Mr. Dick, a renowned anchor for gracing us with his presence today. Your presence adds prestige to our ceremony. To all our honored guests who have graciously accepted our invitation, thank you for being here today. A special welcome to Chetna's dedicated part-time team and the full-time team who are the backbone of our organization. Your efforts are truly appreciated. And finally, to our graduating students,
the stars of today's events. A heartfelt welcome to you all. This day marks the culmination of your hard work and dedication, and we are proud to celebrate your achievements. Thank you so much, and welcome one and all. Thank you so much to Ms. Bhavana for welcoming each and everyone with that smile and immense of the pleasures. Thank you so much. One more time, ಪ್ರೀತಿಯ ಸ್ವಾಗತ. ನಮ್ಮ ಜೊತೆಗೆ ಮೀಡಿಯಾದವರಿದ್ದಾರೆ, ಸ್ಪೆಷಲಿ ದ IG World and also Suddhi TV, and also we have photographers and the videographers and the dedicated staff of Chetana's Beauty Lounge, and a warm welcome to each and everyone. Well, ladies and gentlemen, the reason one is, of course, for your graduating and completing your course or the training, and let that training and whatever the knowledge that you gained will enrich towards to your future profession or might be to your passion. The second reason to light the lamp is definitely on March 8th we are going to celebrate International Women's Day. So ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾವೆ. ಸೊ ಪ್ರತಿಯೊಬ್ಬ ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಮಡದಿ ಆಗಿರ್ಬೋದು, ಅಥವಾ ಪ್ರತಿಯೊಬ್ಬರು ಕೂಡ ಆಗಿರ್ಬೋದು, ಸ್ಪೆಷಲಿ ಮೇಕಪ್ ಇಂಡಸ್ಟ್ರಿಯಲ್ಲೂ ಆಗಿರ್ಬೋದು. It's like symbolizing a light to the success and the behind of all the work. And third part is, of course, for giving a thanks to the Almighty God and gracing of this wonderful event as well. So I request Ms. Gana Bhatt, Mrs. Nidhi V. Rao, along with the Chetana Madam, request all these three eminent personalities to move forward and to light the lamp and grace this occasion. Along with that, even I request one of the student or one of the trainee amongst you to come forward and accompany by lighting the lamp now. So shall we all of us rise for a while and put a big round of applause while lighting the lamp? ನಾವು ಎಲ್ಲರೂ ಎದ್ದು ನಿಂತ್ಕೊಂಡು ಒಂದು ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ನೀಡುವ. Let Chetana's unisex saloon, the beauty lounge, and every deeds of this particular launch will reach to the highest, and let this industry will make a tremendous remark in the society and be an example, be a brand to invite each and every customers in the future days. Such things, because see, makeup industries are such an industry. You have to work like depend on their taste, their belongings, and their demands. So Chetana's Beauty Lounge, recently you might have seen, that might be for the movie actors, drama actors and actresses. Along with that, some personalities, those who made a remarkable achievement in the field of acting, modeling, fashion, or the personal functions. Chetana's Beauty Lounge has given that premium and the quality touch in the makeover field. ಸೊ ಅವರ ಒಂದು ವರ್ಕ್ ನೋಡಿದಾಗ ಒಂದು ಎರಡು ಲೈನ್ ನನಗೆ ನೆನಪು ಬರ್ತಾ ಇದೆ. ಸೊ जो भी हम हिंदी में शायरी बोलेंगे तब वाह वाह करके हम रिप्लाई देंगे ना, इसी साथ आपके लोगों से मैं विनती करता हूँ एक वाह वाह करके रिप्लाई दीजिए. ये लाइन स्पेशली चेतना मैडम के लिए, ठीक है? यस. ಸೊ ಇದ್ರ ಲೈನ್ ನಾನು ಕನ್ನಡದಲ್ಲೇ ಹೋಗ್ತೇನೆ. ಓಕೆ, ಎಸ್. ಹೂ ಅಂತ ಹೇಳಿದ್ರೆ ತಲೆಗೆ ಮುಡಿ ಬಂತಿರಬೇಕು. ವಾವಾದಲ್ಲಿ ಸ್ವಲ್ಪ ದಮ್ ಇರಬೇಕು. ಕಮಾನ್. ಹೂ ಯಾಕೆ ನಾನು ಯೂಸ್ ಮಾಡಿದೆ ಅಂತ ಹೇಳಿದ್ರೆ, ನಿಧಿ ಮೇಡಮ್ ಅವರು ಅದರಲ್ಲೂ ಸ್ಪೆಷಲ್ ಇದ್ದಾರೆ. ಯಾಕಂದ್ರೆ ಅವರ ವರ್ಕ್ ಕೂಡ ಇಟ್ಸ್ ಸಮಥಿಂಗ್ ಡಿಫ್ರೆಂಟ್ ಒನ್. ಸೊ ಒನ್ ಮೋರ್ ಟೈಮ್, ಕಮಾನ್. ಹೂ ಅಂತ ಹೇಳಿದ್ರೆ ತಲೆಗೆ ಮುಡಿವಂತಿರಬೇಕು. ನೀವೆಲ್ಲರೂ ಕನ್ಸು ಇಟ್ಕೊಂಡು ಬಂದಿದ್ದೀರಲ್ವಾ? ಸೊ ಕನ್ಸು ಅಂತ ಹೇಳಿದ್ರೆ ಆ ಕನ್ಸು ನನ್ಸಾಗುವ ತರ ಇರಬೇಕು. ಹೂ ಅಂತ ಹೇಳಿದ್ರೆ ತಲೆಗೆ ಮುಡಿವಂತಿರ್ಬೇಕು, ಕನ್ಸ್ ಅಂತ ಹೇಳಿದ್ರೆ ಆ ಕನ್ಸು ನನ್ಸಾಗುವ ತರ ಇರಬೇಕು. ಒಂದು ಪರ್ಫೆಕ್ಟ್ ಮೇಕಪ್ ಆರ್ಟಿಸ್ಟ್ ಅಥವಾ ಮೇಕಪ್ ಟ್ರೈನರ್ ಅಂತ ಹೇಳಿದ್ರೆ ಅದು ಚೇತನ ಮೇಡಮ್ ಅನ್ನು ನೋಡಿ ಕಲಿಬೇಕು. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಸೊ ಈಗ ಚೇತನ ಮೇಡಮ್ ಅವರು ಅವರ ಒಂದು ಟಾಕ್ ಏನಿದೆ, ಅವರ ಒಂದು ಎರಡು ಮಾತುಗಳು ಏನಿದೆ ನಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ಓವರ್ ಟು ದಿ ಸೋಲ್ ಪ್ರೊಪ್ರೈಟರ್, the successful women in the field of this wonderful industry who made everybody to turn back and see, wow, we have to try this once ಹೇಳುವಂತ ಒಂದು ಬ್ಯೂಟಿಫುಲ್ ಆಸ್ಪೆಕ್ಟ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಚೇತನ ಮೇಡಮ್. ಸೊ ಓವರ್ ಟು ಯು ಮೇಡಮ್, ಪ್ಲೀಸ್. ಡಿಕ್ಸನ್, ಎಲ್ಲರೂ ಸೈಲೆಂಟ್ ಆಗಿದ್ದೀರಾ? ಓಕೆ, ಇಂದಿನ ದಿನ ಐ ಥಿಂಕ್ ನಮ್ಮದು ಫುಲ್ ಕೋರ್ಸ್ ಮೇಕಪ್ ಸ್ಟೂಡೆಂಟ್ಗಳಾಗಿರಲಿ,
ನಮ್ಮ ಬ್ಯೂಟಿ ಕೋರ್ಸ್ ಸ್ಟೂಡೆಂಟ್ಗಳಾಗಲಿ ಈ ದಿನಕ್ಕೋಸ್ಕರ ತುಂಬಾ ಕಾಯ್ತಾ ಇದ್ರು ಅಂತ ಅನಿಸ್ತಾ ಇದೆ. ಏನು ಹೇಳ್ತೀರಾ? ಓಕೆ, ಈ ರೀತಿ ನಮ್ಮ ಇನ್ಸ್ಟಿಟ್ಯೂಷನ್ನ ನೀವೆಲ್ಲರೂ ನಮ್ಮನ್ನು ಸಿಲೆಕ್ಟ್ ಮಾಡಿ ನನ್ನ ಮೇಲೆ ಟ್ರಸ್ಟ್ ಇಟ್ಕೊಂಡು ನೀವು ಈ ಇನ್ಸ್ಟಿಟ್ಯೂಷನ್ಗೆ ಬಂದಿದ್ದೀರಾ. ನಿಮ್ಮ ಟ್ರಸ್ಟನ್ನು ನಾನು ಉಳಿಸ್ಕೊಂಡಿದ್ದೀನಂತೆ ನಾನು ಎನಿಸ್ಕೊಳ್ತೀನಿ. ಅದನ್ನು ನಿಮ್ಮ ಮಾತಲ್ಲಿ ನಾನು ಮತ್ತೆ ಕೇಳಬೇಕಂತಿದೆ. ಆ್ಯಂಡ್ ಈ ಬ್ಯೂಟಿ ಇಂಡಸ್ಟ್ರಿ ಅಂತ ಹೇಳಿದ ಕೂಡಲೇ ಇಟ್ಸ್ ವೈಡ್, ತುಂಬ ದೊಡ್ಡದಾಗಿದೆ ಅಲ್ವಾ? ಸೊ ಬ್ಯೂಟಿ ಇಂಡಸ್ಟ್ರಿಗೆ ಬರಬೇಕಿದ್ರೂ ಕೂಡ ನಾವು ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಬ್ಯೂಟಿ ಕೋರ್ಸಲ್ಲಿ ಕಲಿಯೋರೇ ಆಗಿರ್ಬೋದು, ಅಲ್ಲ ನೀವು ನೇಲ್ ಆರ್ಟಿಸ್ಟ್ ಆಗಿರಲಿ, ಯಾವುದು ಆಗಿರಲಿ, ಬೇಕಾದದ್ದು ಯಾವುದು ನಮಗೆ ಡೆಡಿಕೇಶನ್ ಜೊತೆ ನಮಗೆ ಬೇಕಾದದ್ದು ಹುಚ್ಚು ಪ್ಯಾಷನ್ಗಳು. ಆ ಹುಚ್ಚು ಪ್ಯಾಷನ್ ಜೊತೆ ನೀವು ಇಟ್ಕೊಳ್ಬೇಕಾದದ್ದು ನಿಮ್ಮ ಟೈಮ್ ಮೇಂಟೆನೆನ್ಸ್. ಆ ಟೈಮ್ ಮ್ಯಾನೇಜ್ಮೆಂಟ್ ಜೊತೆ ನೀವು ಬೆಳೀತಾ ಬಂದರೆ ಸಕ್ಸಸ್ ನಿಮ್ಮದಾಗಿರುತ್ತೆ. ಆದರೆ ಚಾಲೆಂಜಸ್ ತುಂಬಾ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ನಂದು ಈ ಕ್ಲಾಸ್ ಕೋರ್ಸಸ್ ನಡೀತಾ ಇರುವಾಗ ನನ್ನ ಫುಲ್ ಕೋರ್ಸ್ ಸ್ಟೂಡೆಂಟ್ಗಳಾಗಿರಲಿ, ಅಲ್ಲ ನಮ್ಮ ಬ್ಯೂಟಿ ಕೋರ್ಸ್ ಸ್ಟೂಡೆಂಟ್ಗಳಾಗಿರಲಿ, ಮೇಕಪ್ ಸ್ಟೂಡೆಂಟ್ಗಳಾಗಿರಲಿ, ಸೊ ನಾನು ಅವರು ಫೇಸ್ ಮಾಡುವ ಚಾಲೆಂಜಸ್ಗಳನ್ನು, ಯಾಕೆಂದರೆ ನಾನು ಕೂಡ ಅದೇ ದಾರಿಯಲ್ಲಿ ಬಂದವಳು, ನನಗೂ ಗೊತ್ತು ನಾನು ಎಷ್ಟು ಚಾಲೆಂಜಸ್ಗಳನ್ನು ಫೇಸ್ ಮಾಡಿಕೊಂಡು ನಾನು ಈ ಲೆವೆಲ್ ರೀಚ್ ಆಗಿದ್ದೀನಿ ಅಂತೇಳಿ. ಸೊ ಅವರು ಯಾವ ರೀತಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ನನಗೆ ಅವರ ಭಾವನೆಗಳಿಗೆ ಸ್ಪಂದಿಸಲಿಕ್ಕಾಗುತ್ತೆ. ಯಾಕಂತ ಹೇಳಿದ್ರೆ ನಾನು ಅದೇ ದಾರಿಯಲ್ಲಿ ಬಂದವಳು, ಅಷ್ಟೇ ಚಾಲೆಂಜ್ಗಳನ್ನು ಫೇಸ್ ಮಾಡಿದವರು. ಸೊ ನಾನು ಸ್ಟೋರಿ ಹೇಳಬೇಕಂತ ಹೇಳಿದ್ರೆ, ನಮ್ಮ ಕೆಲವು ಸ್ಟೂಡೆಂಟ್ಗಳು ತುಂಬ ವೀಕ್ ಅಂತ ಹೇಳಿದ್ರೆ, ಅವರು ಮನೆಯಲ್ಲಿ ಹೌಸ್ ವಾಫ್ ಆಗಿದ್ದವರು ಸಡನ್ನಾಗಿ ಬ್ಯೂಟಿ ಮೇಕಪ್ ಆರ್ಟಿಸ್ಟ್ ಆಗಬೇಕಂತ ಒಂದು ಕನಸು ಕಾಣ್ಕೊಂಡು ಬಂದರು. ಆ ಕನಸು ಇಲ್ಲಿ ಬಂದಾಗ ಏನಾಯಿತು ಅಂತ ಹೇಳಿದರೆ, ಕಲೀಲಿಕ್ಕೆ ತುಂಬಾ ಇದೆ. ಅಲ್ಲಿ ಮನೇಲಿ ಮಕ್ಕಳನ್ನು ನೋಡಬೇಕು, ಇಲ್ಲಿ ಗಂಡನಿಗೆ ಅವ್ರು ಸ್ಯಾಟಿಸ್ಫೈಡ್ ಮಾಡಬೇಕು, ಬೇಕಾದಾಗೆ ಅಡುಗೆ ಹಾಕಿ ಕೊಡಬೇಕು, ಇಲ್ಲಿ ಬಂದು ಕೋರ್ಸು ಕಲಿಬೇಕು, ಪ್ರಾಕ್ಟೀಸು ಮಾಡಬೇಕು. ಇದೆಲ್ಲ ಅವರಿಗೆ ಎಷ್ಟು ಕಷ್ಟ ಆಯ್ತು ಅಂತ ಹೇಳಿದರೆ ಗಿವ್ ಅಪ್ ಮಾಡೋ ಸ್ಟೇಜಲ್ಲಿ ಬಂದು ಬಿಟ್ಟರು. ಸೊ ಈ ಟೈಮಲ್ಲಿ ನಾನು ಅವರ ಮೆಂಟಲ್ ಸ್ಟ್ರೆಸ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಾನು ಅವ್ರಿಗೆ ಏನು ಮಾಡಿದೆ ಅಂತ ಹೇಳಿದರೆ 10 days ಬ್ರೇಕ್ ಕೊಟ್ಬಿಟ್ಟೆ. ಆದ ನಂತರ ಅವರು ಬಂದಂಥ ರಿಫ್ರೆಶ್ ಅವರನ್ನು ನೀವು ಇಲ್ಲಿ ನಮ್ಮ ಕೋರ್ಸಲ್ಲಿ ನಮ್ಮ ಸರ್ಟಿಫಿಕೇಟ್ ಕೊಡುವಾಗ ಅವರ ನಮ್ಮ ಪ್ರೊಮೋ ನೋಡ್ಬೋದು. ವರ್ಕ್ ದೇ ಆರ್ ಅಮೇಝಿಂಗ್. ಯಾಕೆಂದರೆ ಅವರು ನಮ್ಮ ಕೋರ್ಸಲ್ಲಿ ಬ್ಯೂಟಿಷಿಯನ್ ಆದವರು, ಅಂದರೆ ಬ್ಯೂಟಿ ಪಾರ್ಲರ್ ಇದ್ದವರು ಕೂಡ ಬಂದಿದ್ದರು. ಬಟ್ ದೇ ಆರ್ ದ ಝೀರೋಸಿಂದ ನಾನು ಹೇಳ್ಬೋದು ಹೀರೋ ಆಗಿದ್ದಾರೆ. ಸೊ ನಾಟ್ ಓನ್ಲಿ ಬ್ಯೂಟಿ ಪಾರ್ಲರ್ ವರ್ಕ್ ಮಾಡ್ತಾ ಇದ್ದ ಕೂಡಲೇ ನಾನು ಹೇಳಲ್ಲ ಅವರಿಗೆ ಮೇಕಪ್ ಆರ್ಟಿಸ್ಟ್ ಚೆನ್ನಾಗಿ ಗೊತ್ತಿರುತ್ತೆ ಅಂತ. ಅವರು ಕೂಡ ಬೇಸಿಕಲ್ಲೇ ಬಂದಿರ್ತಾರೆ. ಬಟ್ ನಾನು ನನ್ನ ಸ್ಟೂಡೆಂಟನ್ನು ನಾನು ಹೋಲ್ ಹಾರ್ಟೆಡ್ಲಿ ಐ ಅಪ್ರಿಷಿಯೇಟ್. ಅವರು ಈ ಲೆವೆಲಿಗೆ ರೀಚ್ ಆಗಿದ್ದಾರೆ ಅಂತ ಹೇಳಿದರೆ, ಅಂದರೆ ಅವರು ಆ ಒಂದು ಲೆವೆಲ್ ರೀಚ್ ಆಗಿದ್ದಾರೆ. ಸೊ ಐ ಆಮ್ ರಿಲೀಸಿಂಗ್ ಫ್ರಮ್ ಮೈ ಅಕಾಡೆಮಿ ದಿಸ್ ಟುಡೇ. ಯಾಕೆಂದರೆ ಅವ್ರು ಕಲಿಯದಿದ್ದರೆ ಅವ್ರಿಗೆ ಕಲೀಲಿಕ್ಕೆ ಆಗ್ತಾಯಿಲ್ಲ. ನಾನು ಡೆಫಿನೆಟ್ಲಿ ಅವರಿಗೆ ನಾನು ಸರ್ಟಿಫಿಕೇಷನ್ ಕೊಡೋದಿಲ್ಲ ಅಂತ ನಾನು ಪ್ರಾಮಿಸ್ ಮಾಡಿದ್ದೆ. ಸೊ ಬಟ್ ನಾನು ಇವತ್ತು ಸರ್ಟಿಫಿಕೇಷನ್ ಕೊಡ್ತೀನಿ ಅಂತ ಹೇಳಿದರೆ ದೇ ಆರ್ ಅ ಚಾಲೆಂಜಿಂಗ್ ಸ್ಟೂಡೆಂಟ್ಸ್ ಆಫ್ ದಿಸ್ ಪ್ರೆಸೆಂಟ್ ಸಿಚುವೇಶನಿಗೆ. ಅವರು ರಿಯಲಿ ನನ್ನ ಹೆಸರನ್ನು ಮುಂದೆ ತರ್ತಾರೆ ಅಂತೇಳಿ ನಾನು ನಂಬಿಕೊಳ್ತೀನಿ ನಾನು. ಆ್ಯಂಡ್ ಈ ಇಂಡಸ್ಟ್ರಿಯಲ್ಲಿ ನೀವು ಒಂದೇ ಕಲಿಬೇಕಾದದ್ದು, ನೀವು ಲಾಸ್ಟಾಗಿ ಒಂದು ಹೇಳ್ತೀನಿ ಅಂತೇಳಿ ಪ್ರತಿಯೊಬ್ಬರಿಗೆ ಒಂದೇ ಒಂದು ಮಾತು, ಬಿಲೀವ್ ಇನ್ ಯೋರ್ ಸೆಲ್ಫ್. ಓನ್ಲಿ ಒನ್ ಥಿಂಗ್, ನೀವು ಗ್ರೋ ಆಗಲಿಕ್ಕೆ ಒಂದೇ ಒಂದು ಇರೋದು ನಿಮ್ಮ ಬಿಲೀಫ್, ನಿಮ್ಮ ಮೇಲಿರುವಂಥ ನಿಮಗೆ ಬಿಲೀಫ್. ನಿಮ್ಮ ಹತ್ತಿರದವರು, ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ಅಕ್ಕಪಕ್ಕದ ಫ್ರೆಂಡ್ಸ್ಗಳಾಗಿರಲಿ ನಿಮ್ಮನ್ನು ಪುಷ್ ಮಾಡಲ್ಲ. ನೀವು ನಿಮ್ಮನ್ನೇ ಪುಷ್ ಮಾಡಿಕೊಂಡು, ನೀವು ನಿಮ್ಮನ್ನೇ ಅಪ್ರಿಷಿಯೇಟ್ ಮಾಡಿಕೊಂಡು ಲೈಫಲ್ಲಿ ನೀವು ಮುಂದೆ ಬರಬೇಕಾದದ್ದು. ನಿಮ್ಮನ್ನು ಜೊತೆ ಇರೋದು ಒಬ್ಬೇ ಒಂದು ವ್ಯಕ್ತಿ ಇರೋದು ದೇವರು. ಅವನ ಮೇಲೆ ನೀವು ನಂಬಿಕೆ ಇಟ್ಕೊಂಡು ನೀವು ಮುಂದೆ ಬಂದರೆ ನಾನು ಹೇಳ್ತೇನೆ ಸಕ್ಸಸ್ 100% ನಿಮ್ಮದಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೇತನ್. ನಮ್ದು ಇನ್ಸ್ಪಿರೇಷನ್ ಆಗಿರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಅವರು ಕೊನೆಗೆ ಒಂದು ಮಾತು ಹೇಳಿದರು, ಇವತ್ತು ನಿಮ್ಮನ್ನು ನಾವು ಪ್ರಾಪರ್ ಇಂಡಸ್ಟ್ರಿಗೆ ನಿಮ್ಮನ್ನು ಬಿಡ್ತಾ ಇದ್ದೇನೆ ನಾನು ಅಂತ ಹೇಳಿ. ಸೊ ಹಾಗಿರುವಾಗ ಐ ಆಲ್ಸೋ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ದ ಟ್ರೈನೀಸ್ ದೋಸ್ ಹ್ಯಾವ್ ಟ್ರೈನ್ಡ್ ಅಂಡರ್ ಚೇತನಾ ಮೇಡಮ್. ಆ್ಯಂಡ್ ಡೆಫಿನೆಟ್ಲಿ ಇನ್ನು ಮುಂದೆ ನಾವು ಸರ್ಟಿಫಿಕೇಶನ್ ಅನ್ನು ಹ್ಯಾಂಡ್ ಓವರ್ ಮಾಡುವಂತಹ ಆ ಒಂದು ಸೆಗ್ಮೆಂಟ್ಗೆ ಹೋಗ್ತಾ ಇದ್ದೇವೆ. ವಿಲ್ ಬಿ ಪ್ರೊಸೀಡಿಂಗ್ ಟು ಹ್ಯಾಂಡ್ ಓವರ್ ದಿ ಸರ್ಟಿಫಿಕೇಶನ್ಸ್. ಆ್ಯಂಡ್ ದ ಫಸ್ಟ್ ಸರ್ಟಿಫಿಕೇಶನ್ಸ್ ಗೋಸ್ ಫಾರ್, that is for our beauty course students. So what is this beauty course student? So for all the viewers, those who watching this, especially on the live and especially on this platform,
See, Chetana's beauty launch is not just like a new bunny, train takoli certificate itkondu hogi, nothing like that. They have a very different segments to get your courses. So different vidhanagalali avaru course annu offer ಮಾಡ್ತಾರೆ. And now that is beauty course students receive the comprehensive training in both practical skills and theoretical knowledge. This intensive 6-month program covers the skin care, hair care, basic makeup and hairstyling techniques, as well as sari draping. Graduates of this course will be equipped to either establish their own beauty parlor or seek employment within the industry. Dedication, passion and consistent practice essential for the success of this field. Wonderful. So let us put a big round of applause, and for completing this beauty course, one is Chitra Shetty. Yes, congratulations Chitra Shetty. I request Gana Bhatt to come over here. Along with Chetana madam, I request both of you to hand over the certificates to Chitra Shetty now. Yes. Yes. Madam, please come. I want your presence in the frame. Yes. And I request Chetana madam to hand over the certificate towards to the student. Fantastic. Come on, let's congratulate Chitra Shetty, and we wish you all the very best, Chitra avre. Future days alli tavu kuda ಒಂದು achieved makeup artist agi ಹೊರಹೊಮ್ಮಲಿ ಅಂತ ನಾವು ಆಶಿಸ್ತೇವೆ. Thank you madam. Coming up next student, that is Miss Soumya Shri. Yes, let's put our hands together towards to Miss Soumya Shri, please. Congratulations Soumya Shri for completing the course. The third student under beauty course, that is Miss Soumya. Soumya, congratulations Soumya avre. Let's give a big round of applause for all these three students. All the very best, Soumya. Thank you. Moving on, that is a short-term makeup and a hairstyle course. Is a perfect individual who may find it challenging to commit to full course. Visit a salon regularly. It's ideal those interact with the beauty industry and provide comprehensive understanding makeup and hairstyling regardless whether they choose to pursue professionally or not. So ಯಾರಿಗೆ ರೆಗ್ಯುಲರ್ ಆಗಿ ಕಷ್ಟ ಆಗುತ್ತೆ ಅವ್ರಿಗೆ ಶಾರ್ಟ್ ಪೀರಿಯಡ್ ಅಲ್ಲಿ ಇದೊಂದು ಕೋರ್ಸ್ ಆಗಿರುತ್ತೆ, and this is completed by 5 of the students. I love to them to be here. First one is Miss Kusuma. Congratulations to Miss Kusuma. ಅವರಿಗೊಂದು ಜೋರಾದ ಚಪ್ಪಾಳೆ ಕೊಡುವ. Congratulations Kusuma avre. Second one is Miss Navita Jagdish. Congratulations to Navita Jagdish. Congratulations to Miss Navita Jagdish. And third one is Miss Soumya. Yes. Tumba Soumya ಅವರು ಇದ್ದಾರೆ. ಬನ್ನಿ. Congratulations to Miss Soumya. The fourth one is Miss Mangala Sanil. Mangala madam. The last one is Miss Shanta Lakshmi. Absent. Okay. Anyway, moving on for the very premium course, that is a 45-day to 60-day basic on advanced makeup, hairstyle, sari draping courses, which is designed to provide the student with hands-on experience of theoretical knowledge. Students are required to create a portfolio showcasing different looks during exam. They are challenged with the different tasks such as dressing with a specific time frame. In addition, technical skills, we also offer specialized subjects like business management, marketing, Instagram handling, team building activities, mind therapy conducted by the expert externals. Graduates from our academy well prepared to navigate the beauty industry with ease. This is the advanced course of the 60 days, and there are plenty of the students those who are completed. I'll call upon first Bhavya, and we'll be presenting first Bhavya's VT, and after that we'll hand over this certificate. So shall we have Bhavya's VT, please?
ಕೇಳ್ತಾರೆ ಸಜೆಸ್ಟ್ ಮಾಡಿ ಇಂಕು ಮಸ್ತ್ ಸಜೆಸ್ಟ್ ಮಾಡ್ತೇವೆ ಜಿಮ್ನಾಸ್ಟಿಕ್ ಹೋಗ್ಲಿಕ್ಕೆ ಮಾಡೋದು ಆಂಡ ಒಂಜಿ ಬೋಡಿ ಕೆಡ್ತೇವೆ ನಾನು ಬರ್ಪುರ ಗೋಚ ಮಾಡೋದು ಆಂಡ ಒಂಜಿ ಫೈನಲಿ ಬರ್ತೆ ಆಂಡ ಮಸ್ತ್ ಇಂಕ್ ಯೂಸ್ಫುಲ್ ಆಂಡ್ ಮಸ್ತ್ ಬಡ ಮಸ್ತ್ ಯೂಸ್ಫುಲ್ ಆಂಡ್ ಯಾರು ಫುಲ್ ಕೋರ್ಸ್ ಜಾಯಿನ್ ಆದ್ ಪ್ರೊಫೆಷನಲ್ ಫೀಲ್ಡ್ ಬತ್ತಿ ಬೊಕ್ಕ ಇಂಕ್ ಮಸ್ತ್ ಆರ್ಡರ್ಸ್ ಬರೋದು ಆರ್ಡರ್ಸ್ ಆಂಡ ದೊತ್ತೊಂದಿಲ್ಲ ಆರ್ಡರ್ಸ್ ಮ್ಯಾಮ್ ಅಂತೂ ಮಸ್ತ್ ಪಂಡ ಮಸ್ತ್ ಅಲ್ಟಿಮೇಟ್ ಅದು ಕಲ್ಪ ಒಂದಿಲ್ಲೇರು ಈಗ ಮಸ್ತ್ ಬೆನಿಫಿಟ್ ಆಂಡ್ ಪಂಡ ಗೊತ್ತಿದ್ದಂಗೆ ಭಾರಿ ತಿಡು ಆರಂಜಿ ಟೇಕ್ ಓವರ್ ಮತ್ತೊಂದಿಲ್ಲ ಪಂಡು ಮಸ್ತ್ ಪಂಡ ಮಸ್ತ್ ವೆರೈಟಿ ಅವು ಪಂಡಡ ಗೊತ್ತದು ಮೂರು ಬರ್ತದೆ ನಮ್ಮ ಕಲಿತ ಮಾತ್ರ ನಮ್ಮ ಕೈತ ಬೆನಿಫಿಟ್ ತಿಕ್ಕೊಂಡು ಮುಂದೆ ಯಾವ ಪಂಡ ಪಂಡ ಎಂಕ್ ತುಂಬುದೆಯನ್ನ ಫೀಲ್ಡ್ ಹಿಂಗೆ ಇತ್ತು ಕಂಪೇರ್ ಮಾಡ್ಕೊಂಡ ಮಸ್ತ್ ಬೆಟರ್ ಉಂಡೆ ಮಸ್ತ್ ಥ್ಯಾಂಕ್ಸ್ ಚೇತನ ಮ್ಯಾಮ್ ಪಂಡ ಈ ಫೀಲ್ಡ್ ಹಿಡಿದು ಮಸ್ತ್ ಇಂಪ್ರೂವ್ ಆಗುಂಡೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Thank you. Congratulations, Bhavya. Please come and receive this certificate. Congratulations for completing your full course, and we wish you all the very best. Let's put a hand together towards to Bhavya. Moving on for the next student VT, that is Chaitra. Shall we have the VT of Chaitra, please? Congratulations to Chaitra, and I request madam please come over here and ಒಂದು ಜೋರಾದ ಚಪ್ಪಾಳೆ ಕೊಡುವ ನಾವೆಲ್ಲರೂ ಕೂಡ. Moving on for the next student, that is Miss Deepika's VT, please. Congratulations. Shall we have Miss Deepika over here to take your graduation certificate, and ದೊಡ್ಡದಾದಂಥ ಚಪ್ಪಾಳೆ ಕೊಡುವ ಅವರಿಗೂ ಕೂಡ for completing your course. Moving on for the next student VT, that is Miss Harshita. Shall we have a VT of Harshita, please? ಈಗ ಫುಲ್ ಕೋರ್ಸ್ ಮಾಡಬೇಕಂತ ಆಸೆಯಿಂದ ಪುನಃ ವಾಪಸ್ ಜಾಯ್ನ್ ಆಗಿ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಮತ್ತು ಮೇಕಪ್ ಇವಾಗ ರೆಡಿ ಇರುವಾಗ ಬಂದು ಹೆಲ್ಪ್ ಮಾಡಿ ತುಂಬ ಪ್ರಾಕ್ಟೀಸ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಯಿತು. Congratulations on your certificate. ಜೋರಾದ ಚಪ್ಪಾಳೆ ಕೊಡುವ ಹರ್ಷಿತಾ ಅವರಿಗೆ. Coming up next is that by Mahima ಅವರು.
ರಿಸರ್ಚ್ ಮಾಡ್ಕೊಂಡಾಗ ಚೇತನ ಸ್ಕೂಲಿಲ್ ಒಂದು ಹೆಂಗ್ ಸಜೆಸ್ಟ್ ಇನ್ಸ್ಟಾಗ್ರಾಮ್ ಇಡೀ ಬಂದು ಕಾಂಟ್ಯಾಕ್ಟ್ ಮಾಡ್ತಿದ್ದೀರಿ ಗೊತ್ತಾಗಿದೆ. ಸೊ ಇಡೀ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಜಾಯಿನ್ ಆಗ 6 months ಕೋರ್ಸ್ ಮತ್ತೆ ಇವಾಗ ಮೇಕಪ್ ಕಲ್ತಿದೆ. ಇವಾಗ ಮಸ್ತ್ ಬುಕಿಂಗ್ಸ್ ಎಲ್ಲ ಬೇಕಿದೆ. ಆಲ್ಸೋ ಇವನ್ ಬ್ರೈಡಲ್ ಎಲ್ಲ ಮಾಡ್ತೇವೆ. ಫೋಟೋಶೂಟ್ಸ್ ಮಾಡ್ತಿಸ್ತಾರೆ. ನೈಸ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಕೋರ್ಸ್ ದ ಕಾನ್ಫಿಡೆನ್ಸ್ ವೈ ಫೋಟೋಶೂಟ್ಸ್ ಮಾಡ್ತೇವೆ. ಥ್ಯಾಂಕ್ ಯು. ಇಟ್ಸ್ ಆಲ್ ಬಿಕಾಸ್ ಆಫ್ ಚೇತನ ಮ್ಯಾಮ್. Congratulations, Mahima. Yes. Congratulations, Mahima. Let's give a big round of applause to her. Then that is Neetha. We have a video of Neetha, please. ಜಾಯಿನ್ ಆದಮೇಲೆ ತುಂಬ ಖುಷಿ ಆಯಿತು. ನಾನು ನೋಡುವಾಗ ತುಂಬ ಸ್ಟ್ರಿಕ್ಟ್ ಅಂತ ಅನಿಸ್ತಾ ಇತ್ತು. ಬಟ್ ಶಿ ವಾಸ್ ವೆರಿ ಫ್ರೆಂಡ್ಲಿ ಮತ್ತು ತುಂಬ ಟೆಕ್ನಿಕ್ಸ್ ಹೇಳ್ಕೊಡ್ತಿದ್ರು. ಅವ್ರಿಗೆ ರಿಪೀಟ್ ಆಗಿ ಕೇಳಿದರೆ ಮತ್ತೆ ರಿಪೀಟ್ ಆಗಿ ಹೇಳ್ತಿದ್ರು. ಅವರಿಗೆ ಗೊತ್ತಿರಲಿಲ್ಲ. ಮತ್ತು ತುಂಬ ಒಂದು ಫ್ರೆಂಡ್ಲಿ ಆಗಿ ಹೇಳ್ಕೊಡ್ತಿದ್ರು. ನನಗೆ ಖುಷಿ ಆಗ್ತಿತ್ತು. ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ರು ಸ್ವಲ್ಪ ಅರ್ಥ ಮಾಡ್ಕೊಡ್ತಿದ್ರು. ಫುಲ್ ಕೋರ್ಸಲ್ಲಿ ಬರುವಾಗ ಏನು ಸಹ ಗೊತ್ತಿರಲಿಲ್ಲ. ಬಂದ ಮೇಲೆ ತುಂಬ ಕಲಿತು ಇನ್ನೂ ಸಹ ಕಲಿಲಿಕ್ಕಿದೆ, ಇನ್ನೂ ಸಹ ಟೆಕ್ನಿಕ್ಸ್ ಇದೆ. ಬಟ್ ಅಂದ್ಕೊಂಡಿದ್ದೆ ಇನ್ನೂ ಸಹ ಫ್ಯೂಚರಲ್ಲಿ ಕಲಿಬೇಕು ಅಂತ. ಮತ್ತೆ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟು ಹೇಳ್ಕೊಂಡು ಜೋರಾದ ಚಪ್ಪಾಳೆ ಕೊಡುವ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ Neetha. And should we have Neetha on the floor right here? Congratulations for completing the course. Let's give a big round of applause to Miss Neetha. The next student, that is Miss Nirmala, please. And should we have the VT of Miss Nirmala now? బ్యాంగ్లూర్ నుంచి బెస్ట్ చిత్ర మ్యామ్ సని కొంచెం పార్లర్ కొంచెం మేకప్ ఆర్టిస్ట్ వస్తుంది ఆయన కన్ఫామ్ ಬಂದು ಕೊಡ್ತೇವೆ ಮೇಕಪ್ ಆಗೋದು ಏದು ಸಲಕ್ಕೆ ಅక్కడ ಹೆಚ್ಚಿನ ಬರ್ತಿದ್ದೆ ಪ್ರತಿ ಸಲ ಹಾಕಿದ್ದೆಲ್ಲ ಬಂದು ಹೆಲ್ಪ್ ಮೇಕಪ್ ಆಗೋದು ಎವ್ರಿಗೆ ಕಲ್ಕೊಂಡಿದ್ದೇವೆ. ಚಿತ್ರ ಮ್ಯಾಮ್ ಬೆಸ್ಟ್ ಇತ್ತು ಬ್ಯಾಂಗ್ಳೂರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ಇದಕ್ಕೆ ಮಸ್ತ್ ಹೆಲ್ಪ್ ಆಗ್ತದೆ. Congratulations to Miss Nirmala, and I request those and congratulations for your future. We'll go with the next student, that is Swati. ನನ್ನ ಹೆಸರು ಸ್ವಾತಿ ಅಂತ ಹೇಳಿ ಪದವಿನಗರದಿಂದ ಬರ್ತಿದ್ದೇನೆ. ನನಗೆ ಈ ಇನ್ಸ್ಟಿಟ್ಯೂಷನ್ ಒಬ್ಬರು ಸಜೆಷನ್ ಕೊಟ್ಟಿದ್ರು ಬರಲಿಕ್ಕೆ. ನನ್ನೊಬ್ಬರು ಗುಡ್ ಫ್ರೆಂಡ್ ಜೀವಿತ ಅಂತ ಹೇಳಿ. ಆಗ ನನಗೆ ಹೇಳಿದ್ರು, ಇಲ್ಲ ನಿಮಗೆ ಬಂದು ಜಾಯಿನ್ ಆಗಿ ಎಲ್ಲ ರೀತಿಯ ಟೀಚಿಂಗ್ ನಾನು ಮಾಡ್ತೇನೆ ಅಂತ ಹೇಳಿ. ಬಂದ ಮೇಲೆ ಎಲ್ಲ ಅಂದರೆ ಅವರ ಟೀಚಿಂಗ್ ಆಗಲಿ ಅವರ ಪರ್ಸನಲ್ ಮಾರಲ್ ಸಪೋರ್ಟ್ ಆಗಲಿ ತುಂಬ ಸಿಕ್ಕಿದೆ ನಮಗೆ. ನಾನು ತುಂಬ ಕಾನ್ಫಿಡೆಂಟ್ ಎಲ್ಲ ಲೆವೆಲ್ ಎಲ್ಲ ಮುಗಿತು ನನಗೆ. ಮ್ಯಾಮ್ ಅದನ್ನೆಲ್ಲ ಬಿಲ್ಡ್ ಮಾಡಿದ್ದು ನನಗೆ. ಮತ್ತು ಟೀಚಿಂಗ್ ಆಲ್ಸೋ ಹಾಗೆ ಪರ್ಸ್ನಲ್ ಆಗಿ ನಮಗೆ ಯಾವುದೇ ಟೆನ್ಷನ್ ಇರಲಿ, ಯಾವುದೇ ಅಂದರೆ ಚೇಂಜಸ್ ಇರಲಿ, ಮ್ಯಾಮ್ ಪರ್ಸ್ನಲಿ ನಮ್ಮ ಹತ್ರ ತುಂಬ ಅಂದರೆ ತುಂಬ ರೀತಿಯಲ್ಲಿ ಗೈಡೆನ್ಸ್ ಕೊಟ್ಟು ಚೇಂಜಸ್ ಮಾಡ್ತಿದ್ರು ಆನ್ ಫೀಲ್ಡಿಗೆ. ಸೊ ಥ್ಯಾಂಕ್ ಯು ಮ್ಯಾಮ್, ನಿಮ್ಮ ಒಂದು ಸಪೋರ್ಟ್ನೆಸ್ ಮತ್ತು ನಮಗೊಂದು ಈ ರೀತಿಯಾಗಿ ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ ಮೇಂಟೈನ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಚಿತ್ರ ಮ್ಯಾಮ್. Congratulations to Miss Swati. Congratulations for completing the course. ಜೋರಾದ ಚಪ್ಪಾಳೆ ಕೊಡುವ ಅವರಿಗೂ ಕೂಡ. Moving on for the next student, that is Miss Sharanya. And the VT of Sharanya, please. Shall we maintain some silence, please, so that everybody's feedback will be reached? ಜಾಯಿನ್ ಆಗಿದೆ ನಮಗೆ ಚಿತ್ರ ಸ್ಕೂಲ್ ಮಾಡಲಾಗ್ತದೆ. ಸೊ ಮೂರು ಎಜುಕೇಷನ್ ಕಂಡು ಬೆಸ್ಟ್
ಫೇಸ್ಬುಕ್ ಅಂತ ಹ್ಯಾಂಡಲ್ ಸಪೋರ್ಟ್ ಆಗಿದ್ದಾರೆ ಸ್ಟಾರ್ಟಿಂಗ್ ಇನ್ಫಾರ್ಮೇಷನ್ ಕೊರಿಯರು ಕೋರ್ಸ್ ಇರುತ್ತೆ ಜಾಬ್ ಮಾಡ್ತಿದ್ರು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಿದ್ರು ನಮಗೆ ಸ್ಟಾರ್ಟ್ ಹೇರ್ ಸ್ಟೈಲ್ ಮೇಕಪ್ ಹೇರ್ ಬ್ರಷ್ ಮೇಕಪ್ ಸಾರಿ ಶಾಲೆಯಲ್ಲಿ ಪೂರ ಮಾಡ್ಕೊಂಡಿದ್ದಾರೆ ಮಸ್ತ್ ಸಪೋರ್ಟ್ ಆಗಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಈ ಬಂದು ನಮ್ಮ ಫ್ಯೂಚರ್ಗೆ ಪ್ರಿಪೇರ್ ಮಾಡ್ತೀನಿ. Yes, thank you. Thank you so much to Sharanya. I request you to come forward and receive a certification from Madam. Moving on for the next student, that is Miss Suprita. The VT of Suprita, please. ಹಾಯ್, ನಾನು ಸುಪ್ರೀತಾ ದರ್ಶನ್ ಅಂತ ಮಣಿಪಾಲದಿಂದ ಬಂದಿದ್ದೀನಿ. ನನ್ನ ಮೊದಲಿಂದ ಒಂದು ಡ್ರೀಮ್ ಇತ್ತು ಚೇತನ ಮೇಕಪ್ ಕಲಿಬೇಕಂತ. ಹಾಗೆ ನಮ್ಮಿರೋದು ಫುಲ್ ಕೋರ್ಸ್ ಆಗಿದ್ರಿಂದ ಅದರಲ್ಲಿ ಹೇರ್ ಸ್ಕಿನ್ ಮೇಕಪ್ ಎಲ್ಲ ಬರುತ್ತೆ. ಹೇರಲ್ಲಿ ಗೊತ್ತಾಗಿದೆ ಬಟ್ ನಾನು ಇಲ್ಲಿ ಬಂದು ಗೊತ್ತಾಯ್ತು ನನಗೆ ಗೊತ್ತಿರೋದು ಏನೂ ಇಲ್ಲ, ಮೊದಲು ಕಲ್ತಿರೋದು ಏನೂ ಇಲ್ಲ ಅಂತ. ನಾವು ಎಷ್ಟು ಇರೋದು ಅಂದರೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಆ್ಯಂಡ್ ಚಂದ್ರ ಮ್ಯಾಮ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮಗೆ ಏನು ಗೊತ್ತಿಲ್ಲ ಅದೆಲ್ಲದಕ್ಕೂ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಕೇಳ್ತಾರೇನೋ ಇಲ್ಲ ಅಂತ ಹೇಳಲ್ಲ, ಎಲ್ಲರೂ ಹೇಳ್ಕೊಡ್ತಾರೆ, ಚೆನ್ನಾಗಿ ಹೇಳ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Thank you so much. Congratulations, and I request you to come forward and receive the certificate. And the last student, that is Ms. Kajal. Yes. So Kajal ಅವರು ದಯಮಾಡಿ ಮುಂದೆ ಬರಬೇಕು and Thank you so much. Will we have Kajal? And Kajal, ನಿಮ್ಗೆ ಹೇಗೆ ಅನಿಸ್ತು ಟ್ರೈನಿಂಗ್? ಇಲ್ಲಿ ಬನ್ನಿ. ಎಸ್, ತಮ್ಗೆ ಹೇಗೆ ಅನಿಸ್ತು ಟ್ರೈನಿಂಗ್? ಲೈವ್ ಆದಂತಹ ಫೀಡ್ಬ್ಯಾಕ್ ಕೊಡ್ತಾರೆ ಅವರು. ಎಸ್ ಸರ್, ಲಾಸ್ಟ್ ಆಗಿ ಚೇತನ ಮ್ಯಾಮ್ ಬಗ್ಗೆ ಹೊರಗಡೆ ಎನ್ಕ್ವೈರಿ ಮಾಡಿ ನನಗೆ ಯಾರ ಹತ್ರ ಕಲಿಬೇಕಂತ ಐಡಿಯಾಸ್ ಇರಲಿಲ್ಲ. ಸೊ ಇಲ್ಲಿ ಕಲಿತ ಸ್ಟೂಡೆಂಟ್ಸ್ ಮತ್ತು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ನೋಡಿ ಬಂದೆ, ಮತ್ತು ಅವ್ರ ಹತ್ರನೇ ನಾನು ಡೈರೆಕ್ಟಾಗಿ ಕಾಲಲ್ಲಿ ಸಹ ಮಾತಾಡಿದ್ದೆ. ಸೊ ಇಲ್ಲಿ ಬಂದು ನನಗೆ ತುಂಬ ಸ್ಯಾಟಿಸ್ಫೈ ಆಯಿತು. ಮ್ಯಾಮ್ ಆಗ ಹೇಳಿದರು, ಅಂದರೆ ನಮಗೆ ಆ ಮದುವೆಯಾಗಿ ಹಸ್ಬೆಂಡ್ ಮಗು ಹೇಗೆ ಬ್ಯಾಲೆನ್ಸ್ ಮಾಡಬೇಕಂತ. ಸೊ ನಮ್ಮ ಒಂದು ಪ್ರಾಬ್ಲಮ್ಸನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮಗೆ ಸಹ ಅಷ್ಟೇ ಸಪೋರ್ಟ್ ಮಾಡಿ ನಮ್ಮ ಪ್ರಾಬ್ಲಮ್ಸ್ಗೆ ತಕ್ಕಾಗಿ ನಮಗೆ ಅವರೆಲ್ಲವನ್ನ ಟೀಚ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೀಗೆ ನಮ್ಮ ಜೊತೆ ಮುಂದೆ ಸಹ ಟಚ್ಚಲ್ಲಿ ಇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಏನಂದರೆ, ಈಗ ಅವರನ್ನು ನೋಡುವಾಗ ಅವರು ತುಂಬ ಸ್ಟ್ರಿಕ್ಟ್ ಅಂತ ಹೇಳ್ಬೋದು. ನೋ, ನಾಟ್ ಎಟ್ ಆಲ್. ಅವರು ತುಂಬ ಫ್ರೆಂಡ್ಲಿ ಇದ್ದಾರೆ, ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಇದ್ದಾರೆ. ನಾನಂತೂ ಹೇಗೆಂದರೆ ತುಂಬ ನಾನ್ ಸ್ಟಾಪ್, ಬಟ್ ಸ್ಟಿಲ್ ನನ್ನನ್ನು ಅವರು ಹ್ಯಾಂಡಲ್ ಮಾಡಿದ್ದಾರೆ ಅಂದರೆ ಸೊ ನನಗೆ ಅದೇ ಖುಷಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೆರಿ ಗುಡ್. ನೋಡಿ, ಈ ಲೈವ್ ಅಲ್ಲಿ ಬರುವ ಫೀಡ್ಬ್ಯಾಕ್ ಆ ವಿಡಿಯೋದಲ್ಲಿ ಬರಲ್ಲ, ಎಷ್ಟು ಸ್ಪಾಂಟೇನಿಯಸ್ ಆಗಿ ಕೊಟ್ಟರು. ಎನಿವೆ, ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಂಡ್ ಕಂಗ್ರಾಚುಲೇಷನ್ಸ್ Kajal for completing this. And one more time, congratulations to each and everyone for completing your course successfully. Moving on, ladies and gentlemen. ನಾನೊಂದು ನಮ್ಮ ಸ್ಟೂಡೆಂಟ್ಗಳು ಮಾಡಿದ ಎಫರ್ಟನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಲ್ಲಿ ನಮ್ಮದೊಂದು ಪ್ರಾಜೆಕ್ಟ್ಸ್ ಬುಕ್ ಇದೆ, ಓಪನ್ ಮಾಡು. ಬ್ಯೂಟಿ ಕೋರ್ಸ್ ಅಂತ ಹೇಳಿದ ಕೂಡಲೇ, ಮೇಕಪ್ ಅಂತ ಹೇಳಿದ ಕೂಡಲೇ ಏನು ಕಲೀಲಿಕ್ಕಿಲ್ಲ ಅಂತ ಅನಿಸುತ್ತೆ. ಸೊ ಈ ಬುಕ್ಸ್ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು ಮೇಕಪ್ ಎಷ್ಟು ಕಲೀಲಿಕ್ಕಿದೆ ಅಂತೇಳಿ. ದಿಸ್ ಇಸ್ ಅ ನೋಟ್ಸ್. ನಾನು ಸ್ಟೂಡೆಂಟ್ಗಳಿಗೆ ಏನೆಲ್ಲ ಕಲಿಸಿದ್ದೀನಿ, ಸೊ ಅದನ್ನು ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಪುನಃ ಅವರು ರಿಸರ್ಚ್ ಮಾಡಿ ದೇ ಪ್ರಿಪೇರ್ ದಿಸ್ ನೋಟ್ಸ್. ತುಂಬ ಎಫರ್ಟ್ ಹಾಕಿದ್ದಾರೆ. ಮೇ ಬಿ 100 ಪೇಜ್ ಮೇಲೆ ಇದೆ ನೋಟ್ಸ್. ಸೊ ಮೇಕಪ್ ಅಂತ ಹೇಳಿದ ತಕ್ಷಣ ಜಸ್ಟ್ ದ ಪ್ರಾಕ್ಟಿಕಲ್ ಅಲ್ಲ, ದ ಥಿಯರಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನನ್ನ ಬ್ಯೂಟಿ ಕೋರ್ಸ್ ಸ್ಟೂಡೆಂಟ್ಗಳು ಅಷ್ಟೇ, ಅವರಿಗೆ ತುಂಬ ಕಷ್ಟ ಕೊಟ್ಟಿದ್ದೀನಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇವರು ಪ್ರಿಂಟ್ ತೆಗೆದಿದ್ದಾರೆ, ಬಟ್ ಅವರು ಇದು ಬುಕ್ ಪ್ರಿಂಟ್ ಅಲ್ಲ, ಅವ್ರ ಹ್ಯಾಂಡ್ ರೈಟಿಂಗ್. ಸೊ ನಿಮ್ಮ ಬ್ಯೂಟಿ ಕೋರ್ಸ್ ಹೇಳಿದ ತಕ್ಷಣ ನಾವೇನು ಥಿಂಕ್ ಮಾಡ್ತೀರಿ, ಇದು ಚಿತ್ರಂದು ಬುಕ್ಕು. ನಾವು ಎಣಿಸಿದ್ದೀವಿ ಏನಿಲ್ಲ ಬ್ಯೂಟಿ ಕೋರ್ಸಲ್ಲಿ ಕಲೀಲಿಕ್ಕೆ, ಬಟ್ ಯು ಹ್ಯಾವ್ ಟು ಲರ್ನ್ ದ ಅನಾಟಮಿ, ಕಲೀಲೇಬೇಕಾಗತ್ತೆ. ಪ್ಲಸ್ ಇವರದ್ದು ನೋಡಿ ಎಲ್ಲ ಸೈನ್ಸ್ ಸಬ್ಜೆಕ್ಟನ್ನು ಇವರು ಕವರಪ್ ಮಾಡಿದ್ದಾರೆ. ಬಟ್ ಹೌ ಬ್ಯೂಟಿಫುಲಿ ಶಿ ಈಸ್ ಡನ್ ಹರ್ ನೋಟ್ಸ್. ನೋಡಿ, ಇಷ್ಟು ತುಂಬ ನೋಟ್ಸ್ ಬರೆದಿದ್ದಾಳೆ. ನಾನು ಯಾಕೆ ನೋಟ್ಸ್ ಅವ್ರ ಕೈಯಲ್ಲಿ ಬರೆಸಿನಂತ ಹೇಳಿದರೆ, ಅವರಿಗೆ ಅಟ್ಲೀಸ್ಟ್
ಬರೆಯುವಾಗ ಓದ್ಕೊಳ್ತಾರಂತೆ ಒಂದೇ ಒಂದು ರೀಸನಿಂದ ನಾನು ಅವ್ರಿಗೆ ಅಷ್ಟು ಕಷ್ಟ ಕೊಟ್ಟಿದ್ದೀನಿ ನಾನು, ಯಾಕೆಂದರೆ ಲೈಫಲ್ಲಿ ಅದು ಮರಿಬಾರ್ದು ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಚಿತ್ರ ನೀವಲ್ವಾ? ಮತ್ತೆ ಯಾರು ಚಿತ್ರ ಅವರು? ಅದು ಎಷ್ಟು ಜನ ಯಾರಲ್ಲ ಅದ್ರ ನೋಟ್ಸ್ ಬರ್ದಿದ್ದೀರಾ? ಐ ಥಿಂಕ್ ಓನ್ಲಿ 1 2. ನಂದು ಈ ಸಲ MBA ಮಾಡ್ಬೇಕಂತಿದ್ದೇನೆ, ನನ್ನೊಂದು ಅಸೈನ್ಮೆಂಟ್ ಎಲ್ಲ ಅದ ಬರ್ದು ಕುಡಿಯೋದು. ಓಕೆ, ಬಟ್ ಎನಿವೇ ಜೋಕ್ಸ್ ಅಪಾರ್ಟ್, ಇಟ್ಸ್ ರಿಯಲಿ ಅ ವಂಡರ್ಫುಲ್ ಒನ್ ವಾಟ್ ಯು ಹ್ಯಾವ್ ಡನ್. ಸೊ ಸ್ಪೆಷಲಿ ಅದಕ್ಕೆ ಹೇಳ್ತಾರಲ್ವಾ, ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಡೆಡಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವಾಟ್ ಶಿ ಟ್ರೈನ್ and you have taken the training from them. So let's give a big round of applause. So whatever she has done, she wanted that you have to excel. All the students for graduating. Congratulations to Mrs. Chetana madam for taking this in a very serious note. Happened in a tremendous way. Congratulations madam. As I mentioned before, March 8 we are celebrating International Women Chetana's Beauty Launch, and ನಮ್ಮ ಜೊತೆಗೆ ಇಬ್ರು ಗೆಸ್ಟ್ ಗಳಿದ್ದಾರೆ. ಖಂಡಿತವಾಗ್ಲೂ ಅವರು ಕೂಡ ಬ್ಯೂಟಿಫುಲ್ ವುಮೆನ್ಸ್ ಟು ದ ಸೊಸೈಟಿ ಅಂತ ಹೇಳ್ಬೋದು. ಅಂಡ್ ಫಸ್ಟ್ ಐ ಲವ್ ಟು ಇಂಟ್ರೊಡ್ಯೂಸ್ ಮಿಸ್ ಗಾನಾ ಭಟ್, ಅಂಡ್ ಅವರಿಗೆ ಚೇತನಾಸ್ ಬ್ಯೂಟಿ ಲಾಂಚ್ ವತಿಯಿಂದ ಒಂದು ಸಣ್ಣ ಸನ್ಮಾನದ ಕಾರ್ಯಕ್ರಮ. Entrepreneur with us as a chief guest. Ms. Gana Bhatt, originally a Mangalorean, raised in Coimbatore and then in Mangalore, did her engineering at Srinivas Institute of Technology, kicking off her professional career that as an engineer in Infosys Mysore, then undertook work assignment in Apple in the state, later on served for Yahoo as technical support manager. Driven by a passion for the media world, Ms. Gana delved into the modeling in Mysore and sought enough opportunities in the media industry with exposure to the ramp walk shows, designer photo shoots for fashion magazines. She also established her presence in YouTube dance channel Desi Twist. She also showed her talent in silver screen in movies, web series, short films, and recently Tulu movie Abatara. She acted in Telugu film Ninnu Kori. She founded a clothing brand with global resonance. We welcome you, Miss Gana Bhatt, and we congratulate for the tremendous achievement in the field of acting, fashion, and all the industries. And she is a perfect example, and on Women's Day, it is an incredible moment to felicitate her. So, ಒಂದು ಜೋರಾದ ಚಪ್ಪಾಳೆ ಕೊಡುವ ಅವರಿಗೆ and ಅವರ ಅಚೀವ್ಮೆಂಟ್ಗೆ. and ಚೇತನಾಸ್ ಬ್ಯೂಟಿ ಲಾಂಚ್ ಏನಿದೆ ಅವರ ಕಡೆಯಿಂದ, ಅವರ ಇಡೀ ತಂಡದ ವತಿಯಿಂದ ಒಂದು ಸಣ್ಣ ಸನ್ಮಾನ ಕಾರ್ಯವನ್ನು ನೆರವೇರಿಸಿಕೊಡ್ತಾರೆ. ಕಂಗ್ರ್ಯಾಚುಲೇಷನ್ಸ್. ಎಸ್, ಪ್ಲೀಸ್ ಬಿ ಸೀಟೆಡ್. ನಿಧಿ ಅವರು ಕೂಡ ತಮ್ಮ ಆಸನವನ್ನು ಸ್ವೀಕರಿಸಿ. ತುಳು ಕೇಳಲಿಕ್ಕೆ ಇದು ಸ್ವಲ್ಪ ಖುಷಿ ಆಗುತ್ತೆ. ಬಟ್ ಎನಿವೆ, ಫಸ್ಟ್ ಆಫ್ ಆಲ್ ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಹಿಯರ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ವಂಡರ್ಫುಲ್ ಅಚೀವ್ಮೆಂಟ್ ಇನ್ ದ ಫೀಲ್ಡ್ ಆಫ್ ಎವ್ರಿಥಿಂಗ್. ಅಂಡ್ ಇವತ್ತು ಈ ಒಂದು ಸರ್ಟಿಫಿಕೇಶನ್ ಡೇ ಆಗಿರ್ಬೋದು, ಅಂಡ್ ಚೇತನಾಸ್ ಬ್ಯೂಟಿ ಲಾಂಚ್ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಇನ್ ದ ಫೀಲ್ಡ್ ಆಫ್ ಮೇಕಪ್ ಇಂಡಸ್ಟ್ರಿ. ಸೊ ಟು ರಿಗಾರ್ಡ್ ದಿಸ್, ವಾಟ್ ಯು ವಾಂಟ್ ಟು ಕನ್ವೆ ಅಂಡ್ ಯೋರ್ ವರ್ಡ್ಸ್ ಆಫ್ ಲವ್ ಅಂಡ್ ವಿಸ್ಡಮ್, ಪ್ಲೀಸ್. Thank you, Dixon. As always, you're great with MC. And thank you, Chetana ma'am, ನೀವು ನನ್ನನ್ನು ಕರೆದದಕ್ಕೆ. And to everyone watching live, hi, hello, how are you? And the IG World and Sudhi Media, thank you so much for covering this event. And Daya sir, ನನ್ನ ಅವಾರ್ಡ್ ಫಂಕ್ಷನ್ ಪಿಕ್ಚರ್ ಸೂಪರ್ ಆಗಿ ತೆಗ್ದಿರಾ. ಸೊ ಸ್ಟಾರ್ಟಿಂಗ್ ಇಲ್ಲಿ ಬರುವಾಗ ಐ ಡೋಂಟ್ ಹ್ಯಾವ್ ಎನಿ ಥಾಟ್ ಏನು ಸ್ಪೀಚ್ ಮಾಡಬೇಕು ಏನಿರಲಿಲ್ಲ. ಇಲ್ಲಿ ಬಂದ ನಂತರ ದ ಅಮೌಂಟ್ ಆಫ್ ಇನ್ಫಾರ್ಮೇಷನ್ ದಟ್ ಹಸ್ ಬಿನ್ ಲೋಡೆಡ್, ತುಂಬ ಮಾತಾಡಲಿಕ್ಕೆ ಇದೆ, ಆದರೆ ಟೈಮ್ ತುಂಬ ಕಡಿಮೆ ಇದೆ. ಸೊ ಐ ವಿಲ್ ರ್ಯಾಪ್ ಇಟ್ ಅಪ್ ಸೂನರ್. ಆದರೆ ಫಸ್ಟ್ ಐ ಥಿಂಕ್ 3 ಮೇನ್ ಥಿಂಗ್ಸ್ ನನಗೆ ಹೇಳಬೇಕು. ತುಳುಟು ಬಾತಿರಾಡ, ಕನ್ನಡ ಬಾತಿರಾಡ, ಇಂಗ್ಲೀಷಾ ದಾದಾ ಮಿಕ್ಸಾ? ಓಕೆ, ಇಂಗ್ಲೀಷ್ ಬರ್ತಂದ್ರೆ ಪ್ಲೀಸ್ ಮಾಪ್ ಮನ್ ಪ್ಲೇ ಅಂಡ್ ಕಮೆಂಟ್ಸ್ ಡೋಂಟ್ ಶೌಟ್, ಐ ಹ್ಯಾವ್ ಸೀನ್ ದೋಸ್ ಕಮೆಂಟ್ಸ್. ಸೊ ಫಸ್ಟ್ 3 ಥಿಂಗ್ಸ್ ಹೆಂಗೆ ಮೇನ್ಲಿ ಪಂದಿತ್ತು ಇರೋಡು. ಫಸ್ಟ್ ಇಸ್ ಚೇತನಾ ಮ್ಯಾಮ್. ಐ ಥಿಂಕ್ ಐ ಸಿ ಇಟ್ ಮಾತಿರಲಿ ನಮ್ಮ ತಿಪ್ಪನ ರೆಸ್ಪೆಕ್ಟ್ ಆವಡು, ಆ್ಯಂಡ್ ಯುವರ್ ಅನ್ ವುಮನ್ ಆಂಟ್ರಪ್ರಿನರ್ ಆ್ಯಂಡ್ ಮೀ ಬೀಯಿಂಗ್ ಅನ್ ಆಂಟ್ರಪ್ರಿನರ್ myself, and it's just been 1.5 years, and ಐತ ಕಷ್ಟ ಪೂರ ಇಂಕಿತ ಗೊತ್ತಾವೊಂದುಂಡು, ಒಂಜೊಂಜಿ ದಿನದ ಚಾಲೆಂಜ್ ಗೊತ್ತಾವೊಂದುಂಡು. and I can see ಇರ್ ಮುಲ್ಪ ಬತ್ತದ ಒಂಜಿ ಆ 5-10 minutes ಪಾತಿರಂಡ್ಲ it was full of value. and ಇತ್ತ ಯಾನ್ just ಒಂಜಿ 5-10 minutes ಆತ ಗ್ರ್ಯಾಬ್ ಮನ್ಪೊಲಿ ಅಂಡ these kids, I mean not kids, sorry, women are so lucky to be part of your team and you know to learn directly from you. ಇರ್ moral support our your values, everything is seen right from the way they are seated and they're taking the notes, everything ತೋಂದುಂಡು, I mean ತೋಜೊಂದುಂಡು. So I'm very, very proud that you have me over here and gave me an opportunity to listen to your words. And 27 years, it's a big number. And
Ir panna lekka, don't give up. I think you're the best example for this. Women find it such a huge hurdle when they enter into entrepreneurship. And your prime example, 27 years not giving up is absolutely not easy, especially with family and everything else. So you should be so proud to have her as your mentor and teacher. So this is first thing that I wanted to say. Please give her a round of big applause. She deserves it. Secondly, about the students. Irna students barely and Mangalore and Kentiji pura anchinchidulere. So that again speaks a lot about dedication. Daily battadu mulpa incha course zeppana bande it's not an easy task. Irla you have, overcome your personal hurdles. So inchana family padadada kutiji whatever personal hurdles you have had, poor overcome anta daily you have come and graduated. That's a huge word. So in pura manpuna it's a huge thing. So give a round of applause for yourself. And irna sari la enna andula chur match avundundan. Uniform is beautiful. So maatadla class tojundundu. So I can imagine arna structured courses tunaga notes tunaga. It is a huge thing. Pannandu with engineering pura courses pona namak konja syllabus undu incha units undu. When you think of makeup as an outsider, you don't think of it so much. Incha pura courses undu incha structured adundu. So again, you are like an example, setting everything. You are structurized, and the entire thing is so beautifully done. I must have thought process popundu. So I'm again so blown away with the kind of notes and everything that I have seen. And in Chennai, I think nama makeup course aata ennu that graduation ceremony ippundi yan potuji. So I was not aware. The enna first time incha tupina. So I'm just hoping incha it standardized anaga. I'm hoping this becomes gets into academics and people take more and more of this course. And ee academy mulpadde onja engineering campus like a malla avadandi, and I'm praying for you. And Malpa VT tuna Materna videos and photos are so beautiful. So makeup the tips I obviously cannot give. I'm not a makeup artist. So maybe you guys should give me tips for that. And a business, so maybe I can give you 1 or 2 tips. What she has done is she has not only taught you guys makeup, and this entire room has possibility of creating so many women entrepreneurs. Your Materla individual entrepreneurs already. So when you have so many makeup artists in the city, how can you be different? So I have a couple of examples who had come to my own store. So I have a brand called Eddie, and we customize t-shirts and totes and everything else. So enna Raddamoji makeup artist friends from Bangalore, Dadamaldi Tirapanda arna brides and groom, they made this very beautiful gift set. A gift set they had given Mr. and Mrs. t-shirt and couple of customized stuff. Anyway, your talent unmatched. There's nothing to say about it. And a makeup artist, when so many people, wedding day is the most important day, or any function for that matter. They're calling you because it's a special day, they want to look special. So Anshana, how do you stand apart? All these gift items or whatever, they will remember. And especially if it's wedding, you include the groom as well. So you're a makeup artist on top of the list, and they're going to refer you to multiple people. In word of mouth, I think you guys will grow even more along with the talent that you all have. So this is something that I just wanted to tell you all about it. And the last and final thing, you're having the graduation ceremony right around the Women's Day. I'm so blown by this entire event. Mast eddam antadere. So I'm wishing every graduate, Chaitana ma'am, and everyone involved a huge congratulations. Nu maatirla successful avade irna skills devar irige nalla skills and practice manpera opportunity korade irnalla edda ale irna business grow avade irna talent grow avade maatalete avade. Thank you so much. Thank you so much to Miss Ghana. Thank you. Yes, you can wait here, please. Okay, we'll be having one more felicitation to Mrs. Particularly the bridal makeup, the choice of flowers holds a significant importance. Of course, yes. And we privileged to have Miss Nidhi Rao, a seasoned professional with 6 years of experience in the industry. Her dedication, creativity and ownership of Flora art exemplary. Her expertise in the floral design. On behalf of Miss Chaitana and our entire team, we extend a congratulations and a welcome, and we love to felicitate Mrs. Rao. That is Nidhi V. Rao. That is Miss Rao, Swati and Deepika. Please accompany Miss Rao and present their rose.
ಲೆಟ್ಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಖಂಡಿತವಾಗ್ಲೂ ಸಣ್ಣ ಸಣ್ಣ ಸೆಗ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅವು ಮೇಕಪ್ ಆದ ಪಡು ಅಥವಾ ಬ್ರೈಡಲ್ ಓವರ್ ಆಲ್ ಮೇಕ್ ಓವರ್ ಆದ ಪಡು ಐಟು ಪುನಂಚಿಂದ ಫ್ಲೋರಲ್ ಸೆಗ್ಮೆಂಟ್ ಆದೊಂಡು ಎತ್ತೋ ವರ್ಷದ ಮೇಡಮ್ ಐಟ್ ಸರ್ವಿಸ್ ಕೊರೋದುಲ್ಲೇರ್ ಅಂಡ್ ಶೀಸ್ ಎಕ್ಸ್ಪರ್ಟೈಸ್ ಇನ್ ದಟ್. ಅಂಡ್ ಕಂಗ್ರಾಚುಲೇಷನ್ ಮೇಡಮ್ ಅಂಡ್ ವಿ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಫ್ಯೂಚರ್ ಡೇಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Yes, I request Ghana also to take your respected place, and I request Nidhi madam to give your words of love and happiness through. ಫಸ್ಟ್ ಯಾನ್ ಮ್ಯಾಮ್ಡ ಬಂತೀನಿ ಯಾನ್ ಬತ್ತನ ಯಾನ್ ಪಾತೆರುಜಿ ಇಂಕ ಪಾತೆರದಲ್ಲ ಗೊತ್ತಿಜಿ. ಆ್ಯಂಡ್ ಒನ್ ಮೋರ್ ಥಿಂಗ್, ದಿಸ್ ಇಸ್ ಮೈ ಫಸ್ಟ್ ತುಳು ಸ್ಪೀಚ್, ಸೊ ಐ ವುಡ್ ಲೈಕ್ ಟು ಸ್ಪೀಕ್ ಇನ್ ತುಳು. ಓಕೆ, ಸೊ ಫಸ್ಟ್ ಯಾನ್ ಮಾತೆರ ಎನ್ನ ತುಳು ಆತು ಪರ್ಫೆಕ್ಟ್ ಇಜ್ಜಿ, ಸೊ ಎಕ್ಸ್ಕ್ಯೂಸಸ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್, ಸಾರಿ ಇನ್ನು ಇಂಗ್ಲೀಷೇ ಬರೋದು, ನಾನು ಚೇತನಾ ಮ್ಯಾಮ್ಗೆ ಥ್ಯಾಂಕ್ ಯು ಅನ್ನೊಂದುಲ್ಲೆ. ಎನ್ನ ವರ್ಕ್ನು ಒಂಜಿ ಹೈಲೈಟ್ ಮಾಡ್ತದೆ ಏನನ್ನು ಇಡೆಗೆ ಚೀಫ್ ಗೆಸ್ಟ್ ಆದ ಎತ್ತಿನೇಕ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಐ ಡೋಂಟ್ ನೋ ಏರ್ಲೈ ನಾನು ಇಡೆ ಮುಟ್ಟಲ್ಲ ಒಂಜಿ ಚೀಫ್ ಗೆಸ್ಟ್ ಆದ ಒಂಜಿ ಪ್ರೋಗ್ರಾಮ್ಗೆಲ್ಲ ಇದ್ದೇರು. ಥ್ಯಾಂಕ್ ಯು ಫಾರ್ ರೆಕಗ್ನೈಸಿಂಗ್ ಮೈ ವರ್ಕ್. ಆ್ಯಂಡ್ ಐ ವುಡ್ ಲೈಕ್, ನಾನು ತುಳು ಪಂಡಲ ಇಂಗ್ಲೀಷ್ ಅವರನ್ನುಂಡು, ಸಾರಿ. ಓಕೆ, ಸೊ ಮಾತ ಸ್ಟೂಡೆಂಟ್ಸ್ ನಕ್ಲೆಗೂ ಒಂಜಿ ಪನೊಂದುಲೆ ನಿಖುಲ್ನ ವರ್ಕ್ ದೇಟ್ ಕಾನ್ಫಿಡೆಂಟ್ ಆದಿತ್ತಂಡ ಯು ಕ್ಯಾನ್ ಎಕ್ಸೆಲ್. ಡೋಂಟ್ ಥಿಂಕ್ ಅಬೌಟ್ ಅದರ್ಸ್. ಇಫ್ ಯು ಹ್ಯಾವ್ ಕಾನ್ಫಿಡೆನ್ಸ್ ಯು ಕ್ಯಾನ್ ಗೇನ್ ಎನಿಥಿಂಗ್. ಫಾರ್ ಎಕ್ಸಾಂಪಲ್, ಯಾನು ಎನ್ನ ವರ್ಕ್ ಸ್ಟಾರ್ಟ್ ಮಲ್ಪನಾಗ ಐ ವಾಸ್ 7 months ಕ್ಯಾರಿಂಗ್ ಪ್ರೆಗ್ನೆಂಟ್. ಆ್ಯಂಡ್ ಡೆಲಿವರಿ ಆಗ್ಬೇಕಲ್ಲ ನನ್ನ I just started as a hobby, and my work, everybody liked my work, and itte enk 8th work barondun panda enk work deppere a ondiji ancha yan niklik dada panondule panda nikulna work nikulu 100% korle, and rest give it to God. Don't expect anything from your hard work. Just give hard work, and automatically everything will come behind you. ಬೊಕ ದಾದ ಸಿಚುವೇಶನ್ ಬತ್ತಂಡಲ್ಲ ಪೋಡಿ ಹೊಡ್ಸಿ ನಿಖುಲ್ನ ಬೆಸ್ಟ್ ಕೊರಂಡ ನಥಿಂಗ್ ವಿಲ್ ಹ್ಯಾಪನ್. ಏಪಲ ದೇವರ್ ನಿಕ್ಲೇನ್ ಕಾಪೇರ್. ಸೊ ಆಲ್ ದಿ ಬೆಸ್ಟ್ ಎವ್ರಿ ಒನ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಎಂಕ್ ದಾದ ಪನ್ನೋಡೊಂದು ಗೊತ್ತು ಒಂದಿಜ್ಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಟು ನಿಧಿ ಮೇಡಮ್. ಸೊ ಡೆಫಿನೆಟ್ಲಿ ಇಷ್ಟು ಸುಂದರವಾಗಿ ಅವರ ಏನು 2 ವ್ಯಾಲ್ಯೂಯಬಲ್ ಥಾಟ್ಸ್ ಅವರು ಹೇಳಿದ್ರು, ಡೆಫಿನೆಟ್ಲಿ ಅದು ನಿಮಗೂ ವರ್ಕ್ ಆಗ್ಬೋದು ನಿಮ್ಮ ಫೀಲ್ಡಲ್ಲಿ. ಆ್ಯಂಡ್ now we'll be having a celebration mode for our next segment, making it in a very memorable way, that is to cut the cake. So shall we have the cake over here please? Yes. Okay. Well, so first of all the deeds whatever you have done, congratulations to all the students, congratulations for the staff, and congratulations for all the women's out there, especially on Women's Day. I feel so blessed and lucky to host this. Okay, so ಎಲ್ರಿಗೂ ಕೂಡ advance ಆಗಿ happy Women's Day, and now we'll proceed to cut the cake. Yes, let's go. ಒಂದು ಜೋರಾದ ಚಪ್ಪಾಳೆ ಕೊಡುವ ಎಲ್ರು ಕೂಡ. See, that is the thing. She has given each and everyone importance to build their own things. So Mrs. Victoria has baked the cake. Come on, I want everybody clap your hands. Let's go. Who would believe that I could be happy and contented? I used to think that happiness hadn't been invented, but that was in the bad old days before I met you. When I let you walk into my heart. Come on, let's congratulate. Let's sing together. Come on. Congratulations. Thank you. Thank you so much. Well, ladies and gentlemen, before I conclude, I think
our esteemed guests for today's evening, that is Miss Gana Bhatt and Mrs. Nidhi V. Rao, for your presence. Definitely ಇವತ್ತಿನ ಕಾರ್ಯಕ್ರಮ ಇನ್ನಷ್ಟು ಎನ್ರಿಚ್ ಆಗಿದೆ. ಏನು ಹೇಳ್ತಾರೆ, ಒಂದು ಕಿರೀಟಕ್ಕೆ ಸಣ್ಣದಾದಂಥ ಒಂದು ಡೈಮಂಡ್ ಕುತ್ಕೊಳಿಸಿದ್ರೆ ಎಷ್ಟು ಸ್ಪಾರ್ಕ್ ನೀಡುತ್ತೆ ನೋಡಿ, ಅಷ್ಟು ಚೆನ್ನಾದಂಥ ಸ್ಪಾರ್ಕ್ ನೀವಿಬ್ರು ನೀಡಿದ್ದೀರಾ. ಸೊ ಹಾಗಿರುವಾಗ ಲೆಟ್ಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಬೋತ್ ಆಫ್ ದೆಮ್ ಫಾರ್ ಯೋರ್ ಪ್ರೆಸೆನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಡಿಜಿ ವರ್ಲ್ಡ್ ಆಗಿರ್ಬೋದು, ಸುದ್ದಿ ಟಿವಿ ಆಗಿರ್ಬೋದು, ಇವರು ನಮಗೆ ಸಾಥ್ ನೀಡಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಟು ಐಜಿ ವರ್ಲ್ಡ್, ಥ್ಯಾಂಕ್ ಯು ಸೋ ಮಚ್ ಟು ಸುದ್ದಿ ಟಿವಿ. ಸೊ ಯಾರೆಲ್ಲ ವೀಕ್ಷಕರು ನೋಡ್ತಾ ಇದ್ದೀರಾ, ಆಲ್ ದಿ ವ್ಯೂವರ್ಸ್ ಔಟ್ ದೇರ್, ಚೇತನಾಸ್ ಬ್ಯೂಟಿ ಲಾಂಜ್ ಏನಿದೆ, ನಾಟ್ ಓನ್ಲಿ ಜಸ್ಟ್ ಮೆಂಟ್ ಫಾರ್ ದಿ ಸಲೂನ್ ಅಥವಾ ಮೇಕ್ ಓವರ್ ಅಥವಾ ಮೇಕಪ್ ಅಷ್ಟೇ ಅಲ್ಲದೆ, ಇಟ್ಸ್ ಬಿಯಾಂಡ್ ದ್ಯಾಟ್. ಅಂದ್ರೆ ಇಲ್ಲಿ ಒಂದು ಅಕಾಡೆಮಿಕ್ ತರ ಸಿಲೆಬಸ್ ತರ ಫಾರ್ಮ್ ಮಾಡಿ ಟ್ರೈನ್ ಮಾಡ್ತಾರೆ, ಜೊತೆಗೆ ಆ ಟ್ರೈನ್ ನ ಮುಖಾಂತರ ಎಕ್ಸೆಲ್ ಆಗ್ಲಿಕ್ಕೂ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಚೇತನಾಸ್ ಬ್ಯೂಟಿ ಲಾಂಜ್ ಇಷ್ಟು ಸುಂದರವಾದಂತಹ ಪ್ಲಾಟ್ಫಾರ್ಮ್ ಕೊಟ್ಟದ್ದಕ್ಕೆ. ಅಂಡ್ ಈಗ ನಮ್ಮ ದೈಜಿ ವರ್ಲ್ಡ್ ಹಾಗೇನೆ ಸುದ್ದಿ ಟಿವಿ ಅವರಿಗೂ ಕೂಡ ತುಂಬ ಧನ್ಯವಾದ ಹೇಳ್ತಾ, ವಿ ಹ್ಯಾವ್ a token of love for them, for the IG World flower. The IG World, I request Daya sir avaridare, renowned photographer. Thank you so much to Daya ji. Yes, and for your presence, ಒಂದು ಜೋರಾದ ಚಪ್ಪಾಳೆ ಕೊಡುವ ಅವರಿಗೆ. Yes. Thank you so much to ಸುದ್ದಿ ಟಿವಿ. ಸೊ ದಯಮಾಡಿ ಸುದ್ದಿ ಟಿವಿ ಯಾರಾದರೂ ಮುಂದೆ ಬರಬೇಕು. ಸುದ್ದಿ ಟಿವಿ ನಮ್ಮನ್ನು ಇನ್ನಷ್ಟು ವೀಕ್ಷಕರಿಗೆ ಹತ್ರ ತಲುಪಿಸುವಲ್ಲಿ ತಮ್ಮ ಪ್ರಯತ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿ ಲವ್ ಟು ಥ್ಯಾಂಕ್. ಸೊ ಚೇತನಾಸ್ ಬ್ಯೂಟಿ ಲಾಂಜ್ಗೆ ಮೊದಲಿಂದಲೂ ಹಿಡಿದು ಇವತ್ತಿನವರೆಗೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡಿದ್ದಾರೆ. ಸೊ ತಮಗೂ ಕೂಡ ತಮ್ಮ ಉಪಸ್ಥಿತಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಟು ಮಿಸ್ಟರ್ ಜಗದೀಶ್ ಫಾರ್ ಯೋರ್ ಪ್ರೆಸೆನ್ಸ್ and your support, and we wish and we hope for all the support in the future days as well. Thank you so much sir. Thank you so much. Also we love to thank, yes, shall we have Andrea's team over here, those who are holding the social media, okay, all the contents and all the recordings and the edits. So your good name? Gavin. Thank you so much to Gavin. Yes, thank you Gavin. Thank you. Well, anybody is left out? Alva? Okay. ಆ್ಯಕ್ಚುಲಿ ಡಿಕ್ಸನ್ ಹತ್ರ ನಾನು ಹೇಳಿದೆ, ನಮ್ಮದು ಒಂದು ಪ್ರೋಗ್ರಾಮ್ ಇದೆ ಚಿಕ್ತು, ಯಾರಾದರೂ MC ಇದ್ರೆ ಹೇಳಿ. ಇನ್ನೂ ಯಾಕೆ ಬೇಕು, ನಾನೇ ಬರ್ತೀನಿ ಅಂತೇಳಿ ಅವರು ಸೆಲ್ಫ್ ಇಂಟ್ರೆಸ್ಟಲ್ಲಿ ಬಂದು ನಮಗೂ ಇಷ್ಟು, ಬಿಕಾಸ್ ಐ ಬಿಲೀವ್ ಈಸ್ ಆಲ್ಸೋ ಒನ್ ಆಫ್ ದ ಸೆಲೆಬ್ರಿಟಿ ಆ್ಯಂಕರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಜೊತೆ ಇದ್ದು ನಮ್ಮ ಇಷ್ಟು ಸಹಕಾರ ಕೊಟ್ಟಿದ್ದಕ್ಕೆ, ಆ್ಯಂಡ್ ಹಿಸ್ ಸಪೋರ್ಟ್ ಇಸ್ ಮೇಕ್ಸ್ ಲಾಟ್ಸ್ ಆಫ್ ಡಿಫ್ರೆನ್ಸ್. ಥ್ಯಾಂಕ್ ಯು ಸೋ ಮಚ್. So one word I wanted to add, why, because ನಾನು ಚೇತನಾ ಮೇಡಮ್ ಅನ್ನು 4 years ಇಂದ ನೋಡ್ತಾ ಇದ್ದೇನೆ. ಅಂಡ್ ವೆನ್ ಎವರ್ ಬಿಸ್ನೆಸ್ ಅಂತ ಬಂದಾಗ ಅಥವಾ ಈ ತರ ಒಂದು ಫೀಲ್ಡ್ ಅಂತ ಬಂದಾಗ, ಶಿ ಆಲ್ವೇಸ್ ಹ್ಯಾಸ್ ದಟ್ ಫ್ರೆಂಡ್ಲಿ ಕಮ್ಯುನಿಕೇಶನ್. ಸೊ ಯಾವಾಗಲೂ ನಾನು ಇಲ್ಲಿ ಬಂದಾಗ, ಮೇಡಮ್ ಇವತ್ತು ಹೀಗೆ ಮಾಡ್ಲಿಕ್ಕೆ ಹೀಗೆ, ನೀವು ಬನ್ನಿ, ನೀವು ಮಾಡ್ಕೊಡಿ, ನೀವು ಟೆನ್ಷನ್ ಮಾಡಬೇಡಿ ಅಂದ್ರೆ ಆಲ್ ಆಫ್ ಸಡನ್ 4-5 ಜನ ಸ್ಟಾಫ್ ಬಂದು ಫುಲ್ ಒಂದು ಸೆಲೆಬ್ರಿಟಿ ಫೀಲ್ ತರ ಕೊಡ್ತಾ ಇದ್ರು. ಸೊ ಹಾಗಿರುವಾಗ ದಟ್ ಈಸ್ ದ ಡೆಡಿಕೇಶನ್ ಸರ್ವಿಸ್ ವಾಟ್ ಶಿ ಗೇವ್. ಸೊ ಹಾಗಿರುವಾಗ ನಿನ್ನೆ ಕಾಲ್ ಮಾಡಿ ನನಗೊಂದು ಯಾರಾದರೂ MC ಇದ್ರೆ ಹೇಳಿ, ನನಗೇನೆ ಆಯ್ತು, ಇಷ್ಟು 8 ವರ್ಷದಿಂದ ನಾನು ಪಬ್ಲಿಸಿಟಿ ಮಾಡಿ MC ಇದ್ರೆ ಹೇಳಿ ನನ್ನ ಹತ್ರ ಹೇಳ್ತಾ ಇದ್ರು ಅಂತ. ಬಟ್ ನಾನು ಅವ್ರ ಹತ್ರ ಹೇಳಿದೆ, ಮೇಡಮ್ ನೀವು ಯಾವಾಗಲೂ ನನ್ನಲ್ಲಿ ಬಂದಾಗ ಆ ಒಂದು ಫ್ರೆಂಡ್ಲಿ ರಿಲೇಶನ್ಶಿಪ್ ಇಟ್ಟಿದ್ರೆ. ಸೊ ಹಾಗಿರುವಾಗ ದಿಸ್ ಇಸ್ ಅ ಸ್ಮಾಲ್ ಸರ್ವಿಸ್ ವಿಚ್ ಐ ಆಮ್ ಬ್ಲೆಸ್ಡ್ ಟು ಗಿವ್ ಯು ಟು ಯು. ಸೊ ಹಾಗಿರುವಾಗ ಡೆಫಿನೆಟ್ಲಿ ನನ್ನ ಸಣ್ಣ ಪಾಪದ MC ನಿಮ್ಗೆ ಇಷ್ಟ ಆಗಿದ್ರೆ 1-2 ಚಪ್ಪಾಳೆ ಕೊಟ್ರೆ ಸಾಕು. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Okay, open dance floor is open, and some of the students has promised, saying that after completing the graduation we have a party in Ocean Pearl and they are going to give the treat for us. So guests are also invited, especially ella ಎಷ್ಟೊಂದು 20 ಜನ ಸ್ಟೂಡೆಂಟ್ಸ್ ಇದ್ರು, ಎಲ್ಲ ಸೇರಿ ನಮಗೆ ಪಾರ್ಟಿ ಕೊಡ್ತಾರೆ ಹೇಳಿದ್ದಾರೆ. ಓಕೆ, ಅಂಡ್ ಅದಾದ ನಂತರ ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್,
ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ